ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನನ್ನು ಕುರಿತ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ಯಾರು ಓದ್ತೀರಿ? ಹರೇ ಕೃಷ್ಣ ಓದಿ ಮಾತಾಜಿ. ಓದಿ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇವತ್ತು ಯಾರು ಕೀರ್ತನೆ ಮಾಡ್ತೀರಿ? ಉಷಾ ಭಟ್ ಮಾತಾಜಿ ಮಾಡ್ತೀರಾ? ಹರೇ ಕೃಷ್ಣ. ಲಲಿತಾ ಮಾತಾಜಿ ಮಾಡ್ತೀರಾ? ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ರಾಧ ಮಾಧವ ಜಯ ಕುಂಜ ವಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನ ರಂಜನ, ಯಶೋದಾನಂದನ ವ್ರಜ ಜನ ರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ವಿಹಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ,
ಹರೆ ರಾಮ ಹರೆ ರಾಮ 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 ಹರೆ ಹರೆ ಹರೇ ಹರೆ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೆ ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಭಕ್ತರಿಗೂ ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀ ವ್ಯಾಸಂ ತಥೋ ಜಯಂ ಉದೀರಯೇತ್. ತಥೋ ಉದೀರಯೇತ್. ಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಗವತಿ ನೈಷ್ಟಿಕಿ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 11 ಶ್ಲೋಕ 20-27. ಯುದ್ಧ ನಿಲುಗಡೆಗೆ ಸ್ವಯಂಭುವ ಮನುವಿನ ಸಲಹೆ ಅಧ್ಯಾಯ. ಇದರಲ್ಲಿ 27ನೇ ಶ್ಲೋಕ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ತಮೇವ ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ಅಮೃತಂ ತಾತ ದೈವಂ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ಅಮೃತಂ ತಾತ ದೈವಂ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ತಮೇವ ಅಮೃತಂ ತಾತ ದೈವಂ. ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ. ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ. ಯಸ್ಮೈ ಬಲಿಂ ವಿಶ್ವಸುಜೋ ಹರಂತಿ. ಬಲಿಂ ವಿಶ್ವಸುಜೋ ಹರಂತಿ. ಭಾವೋ ಯಥಾ ವೈ ನಸಿ ಧಾಮ ಯಂತ್ರಿತಾ. ಭಾವೋ ಯಥಾ ವೈ ನಸಿ ಧಾಮ ಯಂತ್ರಿತಾಃ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ. ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ. ಭಾವೋ ಯಥಾ ವೈ ನಸಿ ಧಾಮ ಯಂತ್ರಿತಾಃ. ಸೊ ನನಗೆ ರಾಗದಲ್ಲಿ ಹೇಳಕ್ ಬರೋದಿಲ್ಲ. ಯಾರಾದ್ರೂ ರಾಗದಲ್ಲಿ ಹೇಳ್ತೀರಾ? ಹೇಳಿ. ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ.
सर्वात्मनोपेहि जगत्परायणं यस्मै बलिं विश्वस्रजो हरन्ति गावो यथा वै न सिदामयन्त्रिताः। हरे कृष्ण प्रभुजी, ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ. ತಮೈ ಮೃತ್ಯುಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ತಮೇವ ಮೃತ್ಯುಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸುಜೋ ಹರಂತಿ ಗಾವೋ ಯಥಾ ವೈ ನ ಹಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶ್ಲೋಕ 27. ತ್ವಮೇವಾಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಶ್ಲೋಕ 27. ತ್ವಮೇವ ಮೃತ್ಯುಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭು. ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪಾರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನೋಪೇಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ವೈ ನ ಸಿದಾಮಯಂತ್ರಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.
त्वमेव मृत्युम् अमृतं तथा दैवं सर्वात्मनोपेहि जगत्परायणं यस्मै बलिं विसृजो हरन्ति गावो यथा वै न सीदामयन्त्रितः। हरे कृष्ण प्रभुजी। ತಮ್ ಏವ ನಿಶ್ಚಯವಾಗಿಯೂ ಮೃತ್ಯುಂ ಮೃತ್ಯುವಾದ ಅಮೃತಂ ಅಮರತ್ವವಾದ ತಾತ ನನ್ನ ಪ್ರಿಯ ಪುತ್ರನೇ ದೈವಂ ಪರಮೋನ್ನತನನ್ನು ಸರ್ವ ಆತ್ಮನ ಎಲ್ಲ ವಿಧದಲ್ಲಿಯೂ ಉಪೇಹಿ ಶರಣಾಗು ಜಗತ್ ಪ್ರಪಂಚದ ಪರಾಯಣಂ ಅಂತಿಮ ಗುರಿಯಾದ ಯಸ್ಮೈ ಯಾರಿಗೆ ಬಲಿಂ ನಿವೇದನೆಗಳನ್ನು ವಿಶ್ವಸೃಜಃ ಬ್ರಹ್ಮದೇವನಂತಹ ಎಲ್ಲ ದೇವತೆಗಳು ಹರಂತಿ ಒಯ್ಯುತ್ತಾರೋ ಗಾವಹ ಗೂಳಿಗಳು ಯಥಾ ಹೇಗೋ ಹಾಗೆ ವೈ ತಪ್ಪದೆ ನಸಿ ಮೂಗಿನಲ್ಲಿರುವ ದಾಮ ಹಗ್ಗದಿಂದ ಯಂತ್ರಿತ ಅಂಕೆಯಲ್ಲಿರುವ ಅನುವಾದ ಮತ್ತು ಭಾವಾರ್ಥ ಶಿಲಾ ಪ್ರಭುಪಾದರಿಂದ ಶಿಲಾ ಪ್ರಭುಪಾದರಿಗೆ ಜಯ. ನನ್ನ ಪ್ರಿಯ ಬಾಲಕ ಧ್ರುವನೇ, ಜಗತ್ತಿನ ಪ್ರಗತಿಯ ಅಂತಿಮ ಗುರಿಯಾದ ದೇವೋತ್ತಮ ಪುರುಷ ನಲ್ಲಿಯೇ ಶರಣಾಗೂ. ಮೂಗಿಗೆ ಹಾಕಿದ ದಾರದಿಂದ ಪ್ರೇರಿತವಾಗಿ ಎತ್ತು ಯಾವ ರೀತಿ ತನ್ನ ಒಡೆಯನಿಂದ ನಿಯಂತ್ರಿತವಾಗುವುದೋ ಹಾಗೆ ಬ್ರಹ್ಮದೇವನೇ ಮುಂದಾಳಾದ ಸಮಸ್ತ ದೇವತೆಗಳೂ ಸೇರಿದಂತೆ ಪ್ರತಿಯೊಬ್ಬನೂ ಆದ ಆ ಭಗವಂತ ನಿಯಂತ್ರಣದಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ. ನನ್ನ ಹಿಂದೆ ಹೇಳಿ, ನನ್ನ ಪ್ರಿಯ ಬಾಲಕ ಧ್ರುವನೇ, ಜಗತ್ತಿನ ಪ್ರಗತಿಯ ಅಂತಿಮ ಗುರಿಯಾದ ದೇವೋತ್ತಮ ಪರಮಪುರುಷನಲ್ಲಿಯೇ ಶರಣಾಗು. ಮೂಗಿಗೆ ಹಾಕಿದ ದಾರದಿಂದ ಪ್ರೇರಿತವಾಗಿ ಎತ್ತು ಯಾವ ರೀತಿ ತನ್ನ ಒಡೆಯನಿಂದ ನಿಯಂತ್ರಿತವಾಗುವುದೋ ಹಾಗೆ ಬ್ರಹ್ಮದೇವ ಸಮಸ್ತ ದೇವತೆಗಳು ಸೇರಿದಂತೆ ಪ್ರತಿಯೊಬ್ಬನೂ ಆ ಭಗವಂತನ ನಿಯಂತ್ರಣದಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ. ಬ್ರಹ್ಮದೇವನೇ ಮುಂದಾಳಾದ ಸಮಸ್ತ ದೇವತೆಗಳು ಭಾವಾರ್ಥ ಮಾತಾಜಿ ಯಾರು ಓದ್ತಾರೆ ಭಾವಾರ್ಥ ಇವತ್ತು? ಪ್ರತಿಯೊಬ್ಬರು ಆ ಭಗವಂತನ ನಿಯಂತ್ರಣದಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರೇಮರಾಘವ ಮಾತಾಜಿ. ಪ್ರೇಮರಾಘವ ಮಾತಾಜಿ. ಹರೇ ಕೃಷ್ಣ. ಪ್ರೇಮರಾಘವ ಮಾತಾಜಿ ಇಲ್ಲ. ಸರ್ವೋಚ್ಚ ನಿಯಂತ್ರಕನು ಸ್ವಾತಂತ್ರ್ಯವನ್ನು ಘೋಷಿಸುವುದು ಭೌತಿಕ ರೋಗ. ವಾಸ್ತವವಾಗಿ ನಾವು ಸರ್ವೋಚ್ಚ ನಿಯಂತ್ರಕನನ್ನು ಮರೆತು ಯಾವಾಗ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಅಪೇಕ್ಷಿಸುವುದೋ ಆಗ ನಮ್ಮ ಭೌತಿಕ ಅಸ್ತಿತ್ವವು ಆರಂಭವಾಗುತ್ತದೆ. ವೈಯಕ್ತಿಕವಾಗಿ, ರಾಷ್ಟ್ರೀಯವಾಗಿ, ಸಾಮಾಜಿಕವಾಗಿ ಮತ್ತು ಇನ್ನು ಎಷ್ಟೋ ಬೇರೆ ದಾರಿಗಳಲ್ಲಿ
ಈ ಭೌತಿಕ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬನು ತಾನೇ ಪರಮೋಚ್ಚಕ ನಿಯಂತ್ರಕನಾಗಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಾನೆ. ಯಕ್ಷರ ಸಮಸ್ತ ಕುಲವನ್ನೇ ವಿನಾಶಗೊಳಿಸಲು ಯುದ್ಧ ಮಾಡುವೆನೆಂಬ ವೈಯಕ್ತಿಕ ಮಹತ್ವಾಕಾಂಕ್ಷೆಗೆ ಧ್ರುವನು ಅಂಟಿಕೊಂಡಿರುವನೆಂದು ಚಿಂತೆಗೊಳಗಾಗಿ ಅವನ ಪಿತಾಮಹನು ಧ್ರುವ ಮಹಾರಾಜನಿಗೆ ಯುದ್ಧ ನಿಲ್ಲಿಸಲು ಉಪದೇಶಿಸಿದನು. ಆದ್ದರಿಂದ ಈ ಪದ್ಯದಲ್ಲಿ ಸ್ವಯಂಭುವ ಮನುವು ಧ್ರುವನಲ್ಲಿದ್ದ ಮಿಥ್ಯಾ ಮಹತ್ವಾಕಾಂಕ್ಷೆಯ ಲವಲೇಶವನ್ನು ಪರಮೋಚ್ಚ ನಿಯಂತ್ರಕನ ಸ್ಥಾನವನ್ನು ವಿವರಿಸುವ ಮೂಲಕ ನಿರ್ಮೂಲಗೊಳಿಸಲು ಇಚ್ಛಿಸುತ್ತಾನೆ. ಮೃತ್ಯುಂ, ಅಮೃತಂ, ಮರಣ, ಅಮರತೆ ಎಂಬ ಪದಗಳು ಅರ್ಥಗರ್ಭಿತವಾಗಿವೆ. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುತ್ತಾನೆ, ರಾಕ್ಷಸರಿಂದ ಎಲ್ಲವನ್ನೂ ಕಿತ್ತುಕೊಳ್ಳುವ ಪರಮ ಮೃತ್ಯು ನಾನೇ. ಭೌತಿಕ ಪ್ರಕೃತಿಯ ಪ್ರಭುಗಳಾಗಿ ಅಸ್ತಿತ್ವದಲ್ಲಿರಲು ಸತತವಾಗಿ ಹೋರಾಡುವುದೇ ರಾಕ್ಷಸರ ಕಾರ್ಯ. ರಾಕ್ಷಸರು ಮತ್ತೆ ಮತ್ತೆ ಮೃತ್ಯುವನ್ನು ಎದುರಿಸುತ್ತಾ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಜಾಲವನ್ನೇ ಸೃಷ್ಟಿಸುತ್ತಾರೆ. ಭಗವಂತನು ರಾಕ್ಷಸರಿಗೆ ಮೃತ್ಯು, ಆದರೆ ಭಕ್ತರಿಗೆ ಅವನು ಅಮೃತ ಅಥವಾ ಶಾಶ್ವತ ಜೀವನ. ಭಗವಂತನಿಗೆ ಸತತ ಸೇವೆಯನ್ನು ಸಲ್ಲಿಸುವ ಭಕ್ತರು ಅಮೃತತ್ವವನ್ನು ಆಗಲೇ ಪಡೆದಿದ್ದಾರೆ. ಏಕೆಂದರೆ ಈ ಜೀವನದಲ್ಲಿ ಅವರು ಏನೇನು ಮಾಡುತ್ತಿದ್ದಾರೋ ಅದನ್ನು ಮುಂದಿನ ಜನ್ಮದಲ್ಲೂ ಮುಂದುವರಿಸುವರು. ಅವರು ತಮ್ಮ ಭೌತಿಕ ಶರೀರಗಳನ್ನು ಆಧ್ಯಾತ್ಮಿಕ ಶರೀರಗಳಿಗೆ ಮಾತ್ರ ಪರಿವರ್ತಿಸಿಕೊಳ್ಳುವರು. ರಾಕ್ಷಸರಂತೆ ಮುಂದೆ ಅವರು ಭೌತಿಕ ಶರೀರಗಳನ್ನೇ ಬದಲಾಯಿಸಿಕೊಳ್ಳಬೇಕಾಗುವುದಿಲ್ಲ. ಆದ್ದರಿಂದಲೇ ಭಗವಂತನು ಏಕಕಾಲದಲ್ಲಿ ಮೃತ್ಯುವು ಅಮೃತತ್ವವೂ ಆಗಿದ್ದಾನೆ. ರಾಕ್ಷಸರಿಗೆ ಅವನು ಮೃತ್ಯು, ಭಕ್ತರಿಗೆ ಅಮೃತತ್ವ. ಅವನು ಕಾರಣಗಳಿಗೆಲ್ಲ ಕಾರಣನಾಗಿರುವುದರಿಂದ ಅವನೇ ಎಲ್ಲರ ಅಂತಿಮ ಗುರಿ. ವೈಯಕ್ತಿಕವಾಗಿ ಯಾವ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ ಎಲ್ಲ ವಿಧದಲ್ಲಿ ಭಗವಂತನಿಗೆ ಶರಣಾಗಬೇಕೆಂದು ಧ್ರುವ ಮಹಾರಾಜನಿಗೆ ಉಪದೇಶಿಸಲಾಯಿತು. ದೇವತೆಗಳನ್ನು ಪೂಜಿಸುವುದೇತಕ್ಕಾಗಿ ಎಂಬ ವಾದವನ್ನು ಯಾರಾದರೂ ಮುಂದಿಡಬಹುದು. ಕಡಿಮೆ ಬುದ್ಧಿಶಾಲಿಗಳಾದ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ದೇವತೆಗಳು ಕೂಡ ಯಜ್ಞಗಳನ್ನು ಸ್ವೀಕರಿಸುವುದು ದೇವೋತ್ತಮ ಪರಮ ಪುರುಷನ ಪರಮ ತೃಪ್ತಿಗಾಗಿಯೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ಸೊ ಇದು ಮನು, ಸ್ವಯಂಭೂ ಮನು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನಿಗೆ ಸೊ ಹೇಳ್ತಾ ಇರೋದು, ಭಗವಂತನನ್ನು ವಿವರಿಸ್ತಾ, ಭಗವಂತನ ತಮೇವ, ಸೊ ಅವನೇ ಮೃತ್ಯು, ತಮೇವ ಮೃತ್ಯು ಅಮೃತಂ, ಅಮೃತ ಕೂಡ ಅವನೇ. ಸೊ ಕೃಷ್ಣನ ಕೃಪೆಯಿಂದ ನಾವು ನಮ್ಮ ಜೀವನದ ಆಯುಷ್ಯ ತುಂಬಾ ದೊಡ್ಡದಾಗ್ಬೋದು. ಕೃಷ್ಣ ಇಚ್ಛೆಯಿಂದ ಅಮೃತ ಇಲ್ಲ, ಅವನ ಇಚ್ಛೆಯಿಂದ, ಅವನ ನಿಯಂತ್ರಕದಿಂದ ಏನೂ ಇಲ್ಲ, ಅದು ತುಂಬಾ ಚಿಕ್ಕದಾಗ್ಬೋದು ಆಯುಷ್. ನಮ್ಮ ಆಯುಷ್ ಕೂಡ ಯಾವುದನ್ನು ನಾವು ಸ್ವತಂತ್ರರಲ್ಲ. ಸೊ ಅವನು ಭಗವದ್ಗೀತೆಯಲ್ಲಿ ಹೇಳಿದಾಗೆ ಮೃತ್ಯು ರೂಪದಲ್ಲಿ ನಾನು ಬಂದು ಎಲ್ಲವನ್ನೂ ತೆಗೆದುಕೊಂಡು ಹೋಗುತ್ತೆ. ಮೃತ್ಯು ಸರ್ವ ಹರಶ್ಚಾಹಂ. ಸೊ ಕೃಷ್ಣನ ಒಂದು ಕಾಲರೂಪ, ಅವನ ಅವ್ಯಕ್ತ ರೂಪ, ಎಲ್ಲವೂ ಅವನ ಶಕ್ತಿಗಳೇ, ಅವನ ನಿರ್ದೇಶನದಲ್ಲೇ ಆಗ್ತಾ ಇರೋದು. ಸೊ ಮೃತ್ಯು
ಮಾರೇ ಕೃಷ್ಣ ರಾಕೇಕೆ, ರಾಕೆ ಕೃಷ್ಣ ಮಾರೇಕೆ. ಕೃಷ್ಣನ ಒಬ್ಬರನ್ನು ಕೊಲ್ಬೇಕು, ಅವ್ರು ಇವಾಗ ಮೃತ್ಯುನ ಅನುಭವಿಸ್ಬೇಕು ಅಂದ್ರೆ ಯಾರು ನಿಲ್ಸ್ಲಿಕ್ಕಾಗಲ್ಲ. ಬ್ರಹ್ಮ ಶಿವನು ಕೂಡ ಅವರು ಕೂಡ ಏನ್ ಮಾಡ್ತಾರೆ, ಮೃತ್ಯು. ಸೊ ಕೃಷ್ಣ ಹೇಳ್ತಾರ, ಯಾವಾಗ ರಾವಣನು ಆಗ ರಾಮಾಯಣ ಇದರ ಯುದ್ಧದಲ್ಲಿ ಕೊನೆಗೆ ಅವನು ಶಿವನಿಗೆ ತುಂಬಾ ಪ್ರಾರ್ಥನೆ ಮಾಡ್ತಾನೆ. ಓ ಶಿವನೇ, ಮಹಾದೇವ, ನನ್ನ ಪ್ರಭು, ನನ್ನ ರಕ್ಷಿಸು ಅಂತ ತುಂಬಾ ತೀವ್ರವಾಗಿ ಹೇಳ್ತಾರಾಗ ಪಾರ್ವತಿ ದೇವಿಗೆ ಹೇಳ್ತಾರ ಶಿವನಿಗೆ, ಯಾಕೆ ನೀನು ರಕ್ಷಣೆ ಮಾಡೋದು? ನಿನ್ನ ಭಕ್ತನು, ನೀನು ಇಷ್ಟು ಸೇವೆ ಮಾಡಿದ್ದಾನೆ, ಅವನು ನಿನ್ನ ಪೂಜೆ ಮಾಡಿದ್ದಾನೆ, ಅವನು ಇಷ್ಟು ಯಜ್ಞಗಳು ಮಾಡಿದ್ದಾನೆ, ಇಷ್ಟು ನಿನ್ನ ತಾಂಡವ ನೃತ್ಯಕ್ಕೆ ಅವನು ಇದು ಮಾಡಿದ್ದಾನೆ, ರಾವಣ ಸೇವೆ ಮಾಡಿದ್ದ ಶಿವನಿಗೆ. ಶಿವ ಮಹಾಭಕ್ತ, ದೊಡ್ಡ ಭಕ್ತ. ಆದ್ರೆ ಶ್ರೀರಾಮಚಂದ್ರ ಇವಾಗ ಅವನ್ ನನಗೆ ಕೊಲ್ಲಿಕ್ಕೆ ಅವರು ಡಿಸೈಡ್ ಮಾಡಿದ್ಮೇಲೆ ಸೊ ಹೇಳ್ತಾರೆ, ಶಿವ ಹೇಳ್ತಾರೆ, ನನ್ನ ಪ್ರಭು ಶ್ರೀರಾಮಚಂದ್ರ ಕೃಷ್ಣ, ಸೊ ಅವರು ಡಿಸೈಡ್ ಮಾಡಿದ್ಮೇಲೆ ಆಯ್ತು, ನಾನೇನು ಮಾಡಂತ. ಸೊ ಹೇಳ್ತಾರೆ, ಪಾರ್ವತಿ ದೇವಿನೇ ಕೇಳ್ತಾರೆ, ಯಾಚಿಸ್ತಾರೆ, ರಕ್ಷಿಸು ನಿನ್ನ ಭಕ್ತನನ್ನು. ಆಗೋದು ಯಾರು ಕೂಡ ರಕ್ಷಣೆ ಮಾಡ್ತಾರೆ. ಸೊ ಕೃಷ್ಣ ಮೃತ್ಯು, ಸೊ ಅವನು ಪರಮ ನಿಯಾಮಕ ಕೃಷ್ಣ. ಅಮೃತಂ ತಾತ ದೈವ, ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ಅಮೃತ ಕೂಡ. ಸೊ ಕೃಷ್ಣನ ಯಾರಾದ್ರೂ ಹೀಗೆ ಉಳಿಬೇಕು, ಅವ್ರ ಆಯುಷ್ ಹೆಚ್ಚಾಗ್ಬೇಕು, ಅವ್ರು ಸಾಯ್ಬಾರ್ದಾದ್ರೆ ಯಾರು ಪ್ರಯತ್ನ ಪಟ್ಟರು ಸಾಯ. ಹಿರಣ್ಯಕಶಿಪು ಅಷ್ಟು ದೊಡ್ಡ ಅಸುರ, ಅಷ್ಟು ರೀತಿಯಲ್ಲಿ ಭಕ್ತ ಪ್ರಹ್ಲಾದ ಮಹಾರಾಜರಿಗೆ ಅವರು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟದ್ದು, ಏನು ಮಾಡಕ್ಕಾಗಲ್ಲ. ಅರ್ಜುನ ಇದರಲ್ಲಿ ಹೇಳ್ತಾರೆ, ಯಾರು ನಮ್ಮ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ನನ್ನ ಅಜ್ಜ ಅರ್ಜುನ ಆ ಯುದ್ಧ ಭೂಮಿಯಲ್ಲಿ, ಮಹಾಭಾರತ ಯುದ್ಧ ಭೂಮಿಯಲ್ಲಿ ಹೇಗಂದ್ರೆ ಒಂದು ಚಿಕ್ಕ ಮೀನಿದ್ದಂಗೆ, ಅಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳಿದ್ದವು. ಸಮುದ್ರ ಸಾಗರದಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳಿದೆ. ಇನ್ನ ತಿಮಿಂಗಲ ಅಂದ್ರೆ ಆಕ್ಚುಲಿ ಹೇಳ್ತಾರೆ, ನಮಗೆ ಈಗ ನಿಜವಾದ ತಿಮಿಂಗಲಗಳ ಅನುಭವ ಇಲ್ಲ, ನಮಗೆ ವೇಲ್ ಅಂತ ಹೇಳ್ತಾರೆ, ಬ್ಲೂ ವೇಲೋ ಇನ್ನೇನೋ ವೇಲ್ಗಳು ಬೇರೆ ಇದರ ಬೇರೆ ಬೇರೆ ಇದಿದೆ, ಬಗೆಗಳಿದೆ. ಅಂದ್ರೆ ಬ್ಲೂ ವೇಲ್ ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ಈ ವೇಲ್ ಅಂತ ನಾವೇನ್ ಅನ್ಕೊಳ್ತಾ ಇದೀವಿ, ಇದನ್ನು ಕೂಡ ಅಲ್ಲಿ ತಿಮಿಂಗಲ ಅಂತ ಆಕ್ಚುಲಿ ಅಂದ್ರೆ ಅಲ್ಲಿ ಇದು ಕೂಡ ಒಂದು ಚಿಕ್ಕ ಅದಕ್ಕೆ ಒಂದು ಮೀನು ರೀತಿ, ಅಷ್ಟು ಬೃಹದಾಕಾರದ ಮೀನು ಕೂಡ ವೇಲ್ ಅಂತ ನಾವು ಇವತ್ತೇನು ನಮ್ಮ ಇವತ್ತಿನ ಬಯಾಲಜಿಸ್ಟ್, ಇವತ್ತಿನ ಆ ಶಾಸ್ತ್ರದ ವ್ಯಕ್ತಿಗಳು ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ಅದಕ್ಕೂ ಬಹಳ ದೊಡ್ಡ ಪ್ರಮಾಣದ ಇದೆ. ನಮಗೆ ಇಲ್ಲಿ ನಾವಿರುವ ಈ ಭೂಲೋಕದ ಸ್ವಲ್ಪ ಭಾಗದಲ್ಲಿ ನಮಗೆ ಅದರ ಅನುಭವ ಇಲ್ಲ, ಅವು ಕೂಡ ಇದೆ. ಸೊ ಎನಿವೆ ಅವ್ರು ಹೇಳೋದು, ಯಾರು ಹೇಳೋದು, ಪರೀಕ್ಷಿತ್ ಮಹಾರಾಜ್ ಹೇಳೋದು, ಆ ತರ ಯೋಧರು ಯಾರು ಭೀಷ್ಮ ಪಿತಾಮಹ ಯಾವತ್ತೂ ಅವರು ಸೋಲನ್ನು ನೋಡೇ ಇಲ್ಲ. ಅವರು ಬಂದರೆ ರಣಭೂಮಿಗೆ ಆಯ್ತು, ಅಲ್ಲಿರುವ ಎಷ್ಟು 100,000 ಲಕ್ಷ ಕೋಟಿ ಎಷ್ಟಾದ್ರೂ ಇರ್ಬೋದು ಎದುರಾಳಿ, ಅವರ ಸೋಲು ಖಂಡಿತ. ಅದೇ ರೀತಿಯಲ್ಲಿ ದ್ರೋಣಾಚಾರ್ಯ, ಸೊ ಪ್ರತಿಯೊಬ್ಬರು ಹಾಗೆ ದಿಗ್ವಿಜಯಗಳು. ಸೊ ಇವ್ರು ಹೇಳ್ತಾರೆ, ಸೊ ಅವರ ಮಧ್ಯೆ ನನ್ನ ಒಂದು ಸಲ ಅವ್ರು ಹೇಳೋದು, ಅವರು ಒಂದು ಚಿಕ್ಕ ಮೀನು ಇದ್ದಾಗ, ಆದರೂ ಕೃಷ್ಣ ಇರೋದ್ರಿಂದ ಅಲ್ಲಿ ಯಾರು ಏನು ಮಾಡಲ್ಲ. ಯಾಕಂದ್ರೆ ಅದು ಕೃಷ್ಣನ ರಕ್ಷಣೆ, ಕೃಷ್ಣನ ಶಕ್ತಿ, ಕೃಷ್ಣನ ಅಮೃತ. ಕೃಷ್ಣ ಯಾರಾದ್ರೂ ಬದುಕ್ಬೇಕು, ಅವರು ಅಮೃತ. ಆಕ್ಚುಲಿ ಭಕ್ತರು ನಾನು ಅಮೃತವಾಗಿ ಕೃಷ್ಣನ ಸೇವೆ ಮಾಡ್ತಾರೋ, ಸೊ ಇಲ್ಲಿ ಆ ಪಾಯಿಂಟ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಸತತವಾಗಿ ಕೃಷ್ಣನ ಸೇವೆ ಹೇಳ್ತಾರೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಮಿ. ಸೊ ಆಕ್ಚುಲಿ ಭಕ್ತರು ಅಂದ್ರೆ ಸತತವಾಗಿ ಸೇವೆ ಮಾಡ್ಬೇಕು. ಇಲ್ಲ ಅದೆಲ್ಲ ನನಗೆ ಈ ಸೇವೆಗೆ ಕಷ್ಟ ಆಯ್ತು, ನನಗೆ ಎಲ್ಲಾದ್ರೂ ಹೋಗ್ಬೇಕು, ನಾವ್ ಹೇಳ್ತೀವಿ, ಜನರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ, ಅವ್ರಿಗೆ ತಿರುಗಾಟ ಅಂದ್ರೆ ಅವರು ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ. ಸೋಮವಾರದಿಂದ ಶುಕ್ರವಾರ ಅವರು ತುಂಬಾ ಕೆಲಸ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಆಫೀಸ್ ಅಲ್ಲಿ, ಇನ್ನೊಂದು ಕಡೆ 12 ಗಂಟೆ 14 ಗಂಟೆ ಶ್ರಮ ಪಡ್ತಾರೆ. ನಂತರ ಶನಿವಾರ ಭಾನುವಾರ ಅಂದ್ರೆ ಎಲ್ಲಾದ್ರೂ ದೂರ ಹೊರಟೋಗ್ಬೇಡ, ಎಲ್ಲೋ ಒಂದು ಯಾವ್ದೋ ಒಂದು ಇದು ಎಲ್ಲಾದ್ರೂ ಬೆಟ್ಟ ಗುಡ್ಡ, ಒಂದು ನೇಚರ್, ನಿಸರ್ಗದ ಇದು ಸೈಟ್ ಸೀಯಿಂಗ್. ನಾವು ಕೂಡ ಭಕ್ತರಾದ್ಮೇಲೂ ಕೂಡ ನಮಗೆ ಇದೆಲ್ಲ ಕಲ್ಮಶಗಳಿರ್ತವೆ. ನಾವು ಕೂಡ ಭಕ್ತರಾದ್ಮೇಲೆ ನಾವು ಈ ಸೈಟ್ ಸೀಯಿಂಗ್ ನೆಪ ಇಟ್ಕೊಂಡು ನಮ್ಗೆ ಅದೇ ನಮ್ಮಲ್ಲಿ ಹೃದಯದಲ್ಲಿ ಇದಿದೆ, ಅದರ ಒಂದು ಮನಗಳಿನ್ನ ಇದೆ.
ಹಾಗೆ ನಾವು ಕೂಡ ಅಲ್ಲಿ ಹೋಗೋಣ, ನಾವು ಇವಾಗ ಟ್ರಿಪ್ ಮಾಡೋಣ, ಇದಕ್ಕೆ ಇವಾಗ ಅಲ್ಲಿ ಟ್ರಿಪ್ ಮಾಡೋಣ, ಅಲ್ಲಿಗೆ ಇವತ್ತು ಇಲ್ಲಿಗೆ ಚಾರ್ಧಾಮ್ ಮತ್ತೆ ಇದು ಎಷ್ಟಿದೆ ತೀರ್ಥಕ್ಷೇತ್ರಗಳು. ಸೊ ನಮಗೂ ಕೂಡ ಆ ರೀತಿ ಇದು ಕೂಡ ಇದೆ. ನಾವು ಶುದ್ಧ ಭಕ್ತಿ ಮಾಡ್ತಾ ಇಲ್ಲ ಈಗ, ನಮ್ಮ ಭಕ್ತಿ ಏನಿದ್ರು ಕೂಡ ಇದರಿಂದ ತುಂಬಿದೆ. ಹಾಗೆ ನಮ್ಗೆ ಸೈಟ್ ಸೀಯಿಂಗ್ ಶ್ರೀಲ ಪ್ರಭುಪಾದ ಹೇಳ್ತಾರೆ, ನೀವು ಕ್ಷೇತ್ರಕ್ಕೆ ಹೋಗ್ತೀರಾ, ತೀರ್ಥಯಾತ್ರಕ್ಕೆ ಹೋಗ್ತೀರಾ, ಅದು ಸೈಟ್ ಸೀಯಿಂಗ್ ಅಲ್ಲ. ಸೊ ಅದು ನೋಡ್ಬೇಕು, ಇಲ್ಲೂ ನೋಡ್ಬೇಕು, ಅಲ್ಲೂ ಹೋಗ್ಬೇಕು, ಅಲ್ಲಿ ನಾನು ಇದನ್ನ ನೋಡಿದೆ ಅಂತ. ಸೊ ಆ ರೀತಿ ಇರೋ ತೀರ್ಥಯಾತ್ರೆ ಮಾಡೋದು ಬಹಳ ಉದ್ದೇಶಗಳಿದೆ. ಸೊ ಅಲ್ಲಿ ಮುಖ್ಯವಾಗಿ ಅಲ್ಲಿ ಭಕ್ತರ ಸಂಘವನ್ನು ಲಾಭವನ್ನು ಪಡೆಯೋದು. ಸೊ ಇವಾಗಲೂ ತಿಳಿದ ಭಕ್ತರು ಇದು ನಮ್ಮ ಹಿರಿಯ ಭಕ್ತರು ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಇದು ಮಾಡ್ತಾರೆ. ಇದೆ ಜನರಿಗೆ ಇದೆ ಮನಸ್ಸಿದೆ ಆತರ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ, ಆದ್ರೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಹೋಗೋಣ, ನೋಡೋಣ, ಆ ಸ್ಥಳಗಳು ನೋಡೋಣ, ಅದ್ರ ಜೊತೆಗೆ ನಮಗೆ ಭಕ್ತರ ಸಾಧು ಸಂಘ. ಸೊ ಅದನ್ನ ಅವ್ರವರ ಶಕ್ತಿಯ ತಕ್ಕಂತೆ ಮತ್ತೆ ಅವರ ಅನುಭವ ತಕ್ಕಂತೆ ಮತ್ತೆ ಒಂದೊಂದ್ಸಲ ಅವ್ರ ಯಾತ್ರೆಗಳು ಮಾಡೋದು ಒಂದು ಪ್ರೀಚಿಂಗ್ ಸ್ಟ್ರಾಟಜಿ, ಅದು ಪ್ರಚಾರದ ಒಂದು ಇದರಿಂದ ಅವರು ಮಾಡಬಹುದು. ಸೊ ಹೀಗೆ ಭಕ್ತರು ಅದನ್ನು ಆ ರೀತಿ ಹೋಗ್ಬೋದು. ಸೊ ಭಕ್ತರ ಜೊತೆಗೆ ನಾವು ಹೋಗ್ಬೇಕು. ನಾವು ಇಲ್ಲಾಂದ್ರೆ ಅಯ್ಯೋ ಹೋಗೋಣ, ನಮ್ಮ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಬೇಸರ ಆಗ್ತಾ ಇದೆ, ಹೋಗ್ಬೇಡ, ಫ್ಲೈಟ್ ಟಿಕೆಟ್ ತಗೊಂಡು ನಾನು ಮಾಯಾಪುರ್ಗೆ ಹೋಗ್ಬಿಡ್ತೀನಿ, ನಾನು ಮತ್ತೆ ಫ್ಲೈಟ್ ಟಿಕೆಟ್ ತಗೊಂಡು ನಾನು ಚಾರ್ಧಾಮ್ ಹೋಗ್ಬಿಡ್ತೀನಿ, ನನ್ನ ಫ್ಲೈಟ್ ಟಿಕೆಟ್ ಇನ್ನೊಂದಿದೆ ನನ್ನ, ಇದು ನಮ್ಮ ಇದಷ್ಟೇ, ನಮ್ಮ ಸ್ವಾರ್ಥ, ನಮ್ಗೆ ನಮ್ಮ ಇದನ್ನು ಅದೇ ಪ್ರಭಾವ ಇದು ನಮ್ಮಲ್ಲಿ ಏನಿದೆ ಸೈಟ್ ಸೀಯಿಂಗ್, ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಸೊ ಏನಿದೆ, ಸೊ ಪಾಯಿಂಟ್ ಬಂತಿದ್ದು ಅಮೃತಂ ಇತ್ತು ಇದು. ಸಮೃದ್ಧಂ ಭಕ್ತಿ ಸೇವೆಯಲ್ಲಿ ನಿರತವಾಗುವುದು, ನಾವು ಸತತವಾಗಿ ನಿರತವಾಗ್ಬೇಕು. ಅದು ನಮಗೆ ಜೀವನದ ನಮ್ಮ ಮುಂದೆ ಬರ್ತಾ ಇದ್ದೀವಿ, ಪ್ರಗತಿ ಮಾಡ್ತಾ ಇದ್ದೇವೆ. ಸತತವಾಗಿ ನಂಗೆ ಇನ್ನ ಸೇವೆ ಬೇಕು, ಹರೇ ಕೃಷ್ಣ ಮತ್ತು ಜಪ ಮಾಡ್ತಾ ಇದ್ದೀವಿ. ಯಾಕೆ ಜಪ ಮಾಡ್ತಾ ಇದ್ದೀವಿ? ಜಪ ಮಾಡಿ ಸೇವೆ ಬಂದಾಗ ನಮ್ಗೆ ಇಲ್ಲ, ನಾನು ಸೇವೆಗೆ ರೆಡಿ ಇಲ್ಲ, ನನಗೆ ಇದು ಇಷ್ಟ ಇಲ್ಲ, ಈ ಸೇವೆ ನನಗೆ ಬೇರೆ ಸೇವೆ ಕೊಡಿ ನನಗೆ. ಸೊ ಇದು ಅಲ್ಲ ಸೇವೆ ಅಂದ್ರೆ ಹರೇ ಕೃಷ್ಣ ಮಾತ್ರ ನಾವು ಅದ್ರ ಜಪಿಸೋದು ಇದೆ, ಆ ಉದ್ದೇಶನೇ ನಮ್ಮ ಇದೆ. ಕೃಷ್ಣನಿಗೆ ಕೇಳ್ತಾರೆ, ಕೃಷ್ಣ ಓ ಶ್ರೀಮತಿ ರಾಧಾರಾಣಿ, ಓ ತಾಯಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿ, ನನಗೆ ಅವಕಾಶ ಕೊಡಿ, ನನಗೆ ಆ ಭಾಗ್ಯ ಕೊಡಿ ನನಗೆ. ಸೊ ಸೇವೆ ನಾವು ಸೇವೆ ಮಾಡುವ ಮುಂದೆ ನಾವು ಬರ್ತೇವೆ, ನಾವು ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ಅದು ಸೂಚನೆ. ಇಲ್ಲ ನಾವು ಹಿಂದೆ ಹೋಗ್ತೇವೆ, ನಾವು ಇಲ್ಲ ನಾನು ಸೇವೆ ಮಾಡೋದು, ನನಗೆ ಇದೇ ಸೇವೆ ಬೇಕು, ನಾನು ಕ್ಲಾಸೇ ತಗೊಳ್ಳೋದು, ನನಗೆ ಬೇರೆ ಏನು ಸೇವೆ ಮಾಡೋದಿಲ್ಲ. ಸೊ ಪ್ರಭುಗಳು ಮೊನ್ನೆ ಕ್ಲಾಸ್ಗಳು ಅವ್ರು ತಗೊಳ್ತಾ ಇದ್ದಾರೆ, ಅವ್ರು ಹೇಳ್ತಾರೆ, ತುಂಬಾ ಹಿರಿಯ ಭಕ್ತರು. ಸೊ ಅವ್ರು ಹೇಳ್ತಾ ಇದ್ರು, ನಾನು ಸೇರಿದಾಗ ನಮ್ಮ ಇದಕ್ಕೆ ಇಸ್ಕಾನ್ ಸಂಸ್ಥೆಗೆ ಬಂದಾಗ ನಾನು ಈ ತರ ಕ್ಲಾಸ್ ಕೊಡ್ಬೇಕು ಅಂತ ಯೋಚನೆ ಮಾಡಿಲ್ಲ. ನನ್ನ ಈ ಉದ್ದೇಶ ಏನೋ, ಇಲ್ಲಿ ದೊಡ್ಡ ಸಂಸ್ಥೆ, ಇಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗಳಿದ್ದಾರೆ, ಸೊ ಅವರ ಸೇವೆ ಮಾಡ್ಕೊಂಡು ನಾನು ಕೃಷ್ಣ ಒಂದು ಸೇವೆಯಲ್ಲಿ ನಾನು ಕೂಡ ಒಂದು ಭಾಗಿಯಾಗಿರ್ಬೇಕು. ಆದ್ರೆ ಈಗ ಸಮಯ ಆಗಿದೆ, ಇಷ್ಟು ವರ್ಷಗಳು. ಸೊ ನಾನು ಬಹಳ ಈಗ ಶ್ರವಣ ಕೂಡ ಒಂದು ಅವಕಾಶ, ಭಾಗ್ಯ ಸಿಕ್ಕಿದೆ. ಈಗ ನಮಗೆ ಹಿರಿಯರು ಹೇಳ್ತಾ ಇದ್ದಾರೆ, ಈಗ ಆದೇಶ ಕೊಡ್ತಾ ಇದ್ದಾರೆ, ನೀನ್ ಇಲ್ಲ ಪ್ರಚಾರ ಮಾಡ್ಬೇಕು ಈಗ ನೀವು. ಸೊ ಇದು ಆಕ್ಚುಲಿ ಹೀಗೆ ಅವರು ಹೇಳ್ತಾರೆ, ನಮ್ಮ ಉದ್ದೇಶ ಇದಿರ್ಲಿಲ್ಲ. ಇವಾಗ ನಾವು ಒಂದೊಂದ್ಸಲ ನಮಗೆ ಕ್ಲಾಸ್ ಬೇಕು, ನಮ್ಗೆ ನಾನು ಪ್ರಚಾರ ಮಾಡ್ಬೇಕು, ನಾನು ಪ್ರವಚನ ಕೊಡ್ಬೇಕು, ನಂದು ಜನರು ಕೇಳ್ಬೇಕು. ಸೊ ಈಗ ಅದ್ರ ನಾನು ಬೇರೆ ಇದೇನು ಮಾಡೋದಿಲ್ಲ. ಎಷ್ಟು ಸೇವೆಗಳಿದೆ ಆಕ್ಚುಲಿ ಹೇಳೋದು, ಕೃಷ್ಣ ಸೇವೆ ಮಾಡೋದಕ್ಕೆ ಅವಕಾಶ ಇದೆ ನಮ್ಗೆ, ಪ್ರತಿ ಕ್ಷಣ ಇದೆ ನಮ್ಗೆ, ಆದ್ರೆ ನಾವು ತಗೊಳ್ತಾ ಇದ್ದೀವ ನಾವು. ಸೊ ಒಂದು ಬಹಳ ಒಂದು ಪಾಯಿಂಟ್ ಒಳ್ಳೇದು ಹೇಳ್ತಾ ಇದ್ರು. ಯಾಕಂದ್ರೆ ನಮಗೆ ಆ ರುಚಿ ಇಲ್ಲ ಕೃಷ್ಣ ಸೇವೆ ಮಾಡೋದಕ್ಕೆ. ಒಂದೊಂದರಲ್ಲೂ ಎಷ್ಟು ಆನಂದ ಇದೆ. ನಾವು ಕೇಳ್ತೀವಲ್ಲ, ಕೃಷ್ಣನೇ ಅಲ್ಲಿ ರಾಜಸೂಯ ಯಜ್ಞದಲ್ಲಿ ಅವನೇ ಖುದ್ದಾಗಿ ಮುಂದೆ ಅಲ್ಲಿ ಎದುರು ನಿಂತು ಅಲ್ಲಿ ಬಂದ ಎಲ್ಲ ಅತಿಥಿಗಳನ್ನ ಅವನ ಪಾದಗಳನ್ನು ಅವ್ರು ತೊಳೆದು ಅವ್ರನ್ನ ಆಹ್ವಾನಿಸ್ತಾರೆ. ಕೃಷ್ಣ ಪರಮಪುರುಷ. ಆದರೆ ಕೃಷ್ಣನು ತನ್ನ ಭಕ್ತ ಯುಧಿಷ್ಠಿರನು ಆಯುಷ್ಯದಕ್ಕೆ ಅವರೇ ಒಂದು ನಮ್ರ ಸೇವೆಯನ್ನು ಸ್ವೀಕರಿಸಿ. ಸೊ ನಮಾನಿತ್ವಂ ಅದಂಬಿತ್ವಂ ನಿರ್ಮಾಣ ಮೋಹ ಜಿತಸಂಗ ದೋಷ. ಸೊ ಇಲ್ಲಿ ಮುಂದೆ ಇಲ್ಲಿ ಹೇಳ್ತಾ ಇರೋದು, ಆ ಭಗವಂತನು ಯಾರು ಎಲ್ಲ ಸರ್ವ ನಿಯಂತ್ರಕನು, ಅವನು ತಮೇವ ಮೃತ್ಯುಂ ಅಮೃತಂ ತಾತ ದೈವಂ. ಸೊ ಆ ದೇವ ಭಗವಂತ ಸರ್ವಾತ್ಮ ನೋ ಉಪಯಹಿ. ಆ ಸರ್ವಾತ್ಮನು, ಆ ಕೃಷ್ಣನು ಎಲ್ಲ ಜೀವಿಯಲ್ಲಿ ಕೂಡ ಇರುವ ಆತ್ಮ. ನಾವು ಎಲ್ಲ ಜೀವಿಯಲ್ಲಿಲ್ಲ, ಸರ್ವಾತ್ಮ ಅಲ್ಲ. ನಾನು ಈಗ ಈ ದೇಹದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ, ನಾಳೆ ಗೊತ್ತಿಲ್ಲ ನನಗೆ ನಾನು ಯಾವ ದೇಹ, ನಾಯಿ ದೇಹದಲ್ಲಿ ಇರ್ತೀನೋ, ನಾನು ಕ್ರಿಮಿಕೀಟ ದೇಹದಲ್ಲಿ ಇರ್ತೀನೋ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಕ್ಷಣ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಆದ್ರೆ ಕೃಷ್ಣ ಸರ್ವಾತ್ಮ, ಅವನ ಎಲ್ಲ ದೇಹದಲ್ಲೂ ಎಲ್ಲ ಆತ್ಮನೊಟ್ಟಿಗೆ ಅವನಿದ್ದ. ಅವನೊಬ್ಬನೇ ಸರ್ವಾತ್ಮ, ಇನ್ಯಾರನ್ನೂ ಕೂಡ ಸರ್ವಾತ್ಮ ಅಂತ ಹೇಳಕ್ಕಾಗಲ್ಲ. ಸರ್ವಾತ್ಮ ಅಂದ್ರೆ ಕೃಷ್ಣ. ಸರ್ವಾತ್ಮ ಬಹಳ ಕಡೆ ಬರುತ್ತೆ, ಸರ್ವಾತ್ಮ ಪದಗಳು ಮತ್ತೆ ಬರುತ್ತೆ. 2ನೇ ಸ್ಕಂದದಲ್ಲಿ ಶುಕಮುನಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ?
4ನೇ ಶ್ಲೋಕ ಯಾರಿಗೂ ನೆನಪಿದ್ಯಾ? ಸರ್ವಾತ್ಮ ಅಂತ ಬರುತ್ತೆ ಪದ, ಬಹಳ ಚೆನ್ನಾಗಿ ಬರುತ್ತೆ. ಕೃಷ್ಣ ವಿಷಯವಾಗಿ ನಾವು ಸತತವಾಗಿ ಕೇಳ್ಬೇಕು, ಸತತವಾಗಿ ನಾವು ಕೀರ್ತಿಸಬೇಕು, ಸತತವಾಗಿ ಇಚ್ಛತೋ ಹರಿಹಿ ಅಂತ ಆ ಶ್ಲೋಕದಲ್ಲಿ ಸರ್ವಾತ್ಮ ಬರುತ್ತೆ, ಬಹಳ ಕಡೆ ಬರುತ್ತೆ. ಓಕೆ, ಸರ್ವಾತ್ಮನಾದ ಕೃಷ್ಣ ಉಪೇಹಿ, ಅವನಿಗೆ ಶರಣಾಗಿ. ಜಗತ್ ಪರಾಯಣಂ, ಅವನೇ ಜೀವನದ ಗುರಿ, ಅವನೇ ಜೀವನದ ಗುರಿ. ಸೊ ಧ್ರುವ ಮಹಾರಾಜರಿಗೆ ಹೇಳ್ತಾ ಇರೋದು ಹೀಗೆ ಅವನು ಕೃಷ್ಣ ಎಲ್ಲ, ಸರ್ವಸ್ವನು ಅವನು, ಸರ್ವಾತ್ಮನು ಅವನು, ಅವನಿಗೆ ಎಲ್ಲ ಮೃತ್ಯು ಎಲ್ಲ ಅಮೃತನು ಅವನು. ಸೊ ನೀನು ಯಾಕೆ ಕಾರಣನಾಗಿ ನೀನು ಅನ್ಕೊಳ್ತೀಯ? ನೀನು ಯಾಕೆ ಏನೋ ಒಂದು ಧರ್ಮದ ಸ್ಥಾಪನೆ ಮಾಡೋದು, ಇಲ್ಲ ಇನ್ನೊಂದು ಮಾಡೋದು, ಅವ್ರು ನಾಶ ಮಾಡೋದು, ಎಲ್ಲದೂ ನಾವು ನಿಮಿತ್ತ ಅಷ್ಟೇ. ಅಂತಿಮವಾಗಿ ಎಲ್ಲೋ ಕೃಷ್ಣ ನಿರ್ದೇಶನದಿಂದ ನಡೀತಾ ಇದೆ. ಯಸ್ಮೈ ಬಲಿಂ ವಿಶ್ವ ಸೃಜೋ ಹರಂತಿ. ಸೊ ಇಷ್ಟು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಅಂತ ದೊಡ್ಡ ದೊಡ್ಡ ದೇವತೆಗಳು, ಬ್ರಹ್ಮ ಸೃಷ್ಟಿಕರ್ತ ಮಾಡಿದ್ದು, ಮತ್ತೆ ಅವರ ಇನ್ನ ಇತರ ದೇವತೆಗಳು, ಅವರು ಆಕ್ಚುಲಿ ಅವರು ಮಾಡ್ತಾ ಇರೋ ಇದು ಕೃಷ್ಣನಿಗೆ ಸೇವೆ, ಕೃಷ್ಣನ ಸೇವೆನೇ ಅವ್ರು ಮಾಡ್ತಾ ಇರೋದು ಅವರೆಲ್ಲ ದೇವತೆಗಳು. ನಮ್ಮ ಸೇವೆ ಏನಿದೆ? ಸೂರ್ಯ ನೋಡಿ ಎಷ್ಟು ಬೆಳಕು ಕೊಟ್ಟು ಎಲ್ಲ ಜೀವಿಗಳನ್ನು ಸಲಹುತ್ತಿದ್ದಾರೆ. ಸೊ ಭಗವಂತನ ಭಕ್ತರು ಅವರು, ಇಲ್ಲ ಭಗವಂತನ ಸೂರ್ಯನಾರಾಯಣ ಅಂತ ಹೇಳೋದಿದೆ. ಸೊ ಅವರು ಎಂತ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ನಾವು ಇವಾಗ ಜನರಿಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ದೇಶಕ್ಕೆ ಸೇವೆ ಮಾಡ್ಬೇಕು ಅಂತ ಅವರು ಕೂಡ ತುಂಬಾ ಶ್ರಮಿಸ್ತಾ ಇದ್ದಾರೆ. ಒಬ್ರು ಲೈನ್ಸ್ ಮೆನ್, ಒಬ್ರು ಇಂಜಿನಿಯರ್, ಒಬ್ರು ಇಷ್ಟೆಷ್ಟೋ ಇದ್ದಾರೆ, ಮತ್ತೆ ಅದು ಮಿನಿಸ್ಟರು ಎಲ್ಲ ಇದ್ದಾರೆ. ಸೊ ಕೃಷ್ಣನೇ ನೋಡಿ ಏನ್ ಮಾಡಿದಾರೆ, ಒಬ್ಬ ವ್ಯಕ್ತಿ ಅಷ್ಟೇ, ಸೂರ್ಯದೇವ ಎಷ್ಟು ಶಕ್ತಿ ನೋಡಿ. ಅವರು ಎಲ್ಲ ಲೋಕಗಳಿಗೆ ಅವರು ಆ ಬೆಳಕನ್ನು, ಗಾಳಿಯನ್ನು, ಬೆಳಕು ಬಿಸಿಯನ್ನು ಕೊಟ್ಟು ಅವರು ಪಾಲಿಸ್ತಿದ್ದಾರೆ. ಎಂತ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ನಾವೇನು ಅವ್ರ ಮುಂದೆ ಅವ್ರು ಏನು ನಾವು ಕಾಣೋದು ಇಲ್ಲ, ನಾವು ಸೂರ್ಯದೇವನವನ್ನು ನೋಡೋಕೆ ಹೋಗಿಲ್ಲ. ಸೊ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ, ಅವರ ಮುಖಂಡರಾದ ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರ ಇದು ಸೇವೆಯನ್ನ ನೋಡಿ ನಾರದರಿಗೆ ಅಚ್ಚರಿ ಆಯ್ತಂತ. ನಾರದರು ಎಲ್ಲಾದ್ರೂ ನೀವೇನಾ ಪರಮ ಪುರುಷ? ಯಾಕಂದ್ರೆ ನೀವು ನಿಮ್ಮ ಚಟುವಟಿಕೆನ ನೋಡ್ತಾ ಇದ್ದೀನಿ, ಹೇಗೆ ನಿಮ್ಮ ದೇಹದಿಂದ ಎಷ್ಟು ಜೀವಿಗಳು ಬರ್ತಾ ಇದ್ದಾರೆ, ಎಷ್ಟು ಲೋಕಗಳೆಲ್ಲ ಈ ರೀತಿಯ ವ್ಯವಸ್ಥೆ ಆಗಿದೆ, ಎಲ್ಲ ಮಾಡಿದವ್ರು ನೀವೇ ಕಾರಣಕರ್ತರು. ಆದರೂ ಕೂಡ ನೀವು ಕೂಡ ಧ್ಯಾನದಲ್ಲಿ ಕೂತಿದ್ದೀರಾ, ನೀವು ಕೂಡ ಯಾರನ್ನ ಪೂಜಿಸ್ತಾ ಇದ್ದೀರಾ, ಯಾರನ್ನ ಜಪ ಮಾಡ್ತಾ ಇದ್ದೀರಾ. ಬ್ರಹ್ಮದೇವರು ಯಾವಾಗ್ಲೂ ಜಪ ಮಾಡಿ ಇಟ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಜಪಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನಾರದರಿಗೆ ಇದು ಬರ್ತದೆ, ಸಂಶಯ ಬರುತ್ತೆ. ಶಿವನು ಕೂಡ ಯಾವಾಗ್ಲೂ ಶಿವನ್ ಧ್ಯಾನದಲ್ಲಿ ಕೂತಿರ್ತಾರೆ. ಶಿವ ಅವರು ಭಗವಾನ್ ಈ ರೂಪದಲ್ಲಿ ಅಂದಂತ ಶೇಷ ಆ ರೂಪದಲ್ಲಿ ಭಗವಂತನ ಅವರು ಧ್ಯಾನಿಸುವುದು ಅಂತೆಲ್ಲ ವಿವರಣೆ. ರಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅವ್ರು ಹೇಳಿದ್ದದು. ಶ್ರೀರಾಮನಾಮವನ್ನು ಸದಾ ಸವಿತಿರ್ತಾರೆ. ಹೀಗೆ ನಾರದರಿಗೆ ಪ್ರಶ್ನೆ ಬಂದಿದ್ದು, ಯಾರು ಕಾರಣ, ಎಲ್ಲ ಕಾರಣ ಯಾರು? ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಯಸ್ಮೈ ಬಲಿಂ ವಿಶ್ವ ಸುಜೋಹರಂತಿ, ಎಲ್ಲರಿಗೂ ಕಾರಣಕರ್ತನಾದ, ಎಲ್ಲರಿಗೂ ನಿಯಂತ್ರಕನಾದ, ನಿಯಮಕನಾದ ಆ ಪರಮ ಪುರುಷನಿಗೆ ಶರಣಾಗೂ. ಜಗತ್ ಪರಾಯಣಂ, ಶರಣಾಗು ಆದೇಶ. ಎಲ್ಲರೂ ಕೂಡ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಶರಣಾಗಿದ್ದಾರೆ, ಎಲ್ಲರೂ ಅವನ ನಿಯಂತ್ರಣದಲ್ಲಿದ್ದಾರೆ, ಯಾರು ಅವನಿಗೆ ಸ್ವತಂತ್ರರಲ್ಲ. ಹೇಗೆ ಸ್ವತಂತ್ರರಲ್ಲ? ಗಾವೋ ಯಥಾವೈ ನಸಿದಾಮ ಯಂತ್ರಿತ. ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಲ್ಲಿ. ಗಾವ ಅಂದ್ರೆ ಇಲ್ಲಿ ಗೂಳಿ ಎತ್ತು. ಸೊ ಎತ್ತುನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ಸ್ವಲ್ಪ ಅನುಭವ ಆಗ್ತಾ ಇದೆ ನಮಗೆ. ಇಷ್ಟು ವರ್ಷ ಇದರ ಅನುಭವ ಇರ್ಲಿಲ್ಲ. ನಾವು ನಗರ ಪೇಟೆಯಲ್ಲಿ ಹುಟ್ಟಿ ಬೆಳೆದವರು ಅಂದ್ರೆ ನಮಗೆ ಹೇಗೆ ಆಹಾರ ತಯಾರಿ ಅಂತಂದ್ರೆ ಗೊತ್ತಿಲ್ಲ. ನನಗೆ ರೈಸ್ ಬೆಳೆ ಬರುತ್ತೆ, ನಾವು ತಿಂತೀವಿ ಅಷ್ಟೇ, ತಿಂತೀವಿ, ಚೆನ್ನಾಗಿ ಆನಂದಿಸ್ತೇವೆ, ರುಚಿ. ಆದ್ರೆ ಹೇಗೆ ತಯಾರಿ ಆಯ್ತು ಅಂತ ಕೂಡ ನಮ್ಗೆ ಕರೆ. ಪಟ್ಟಣ ಜೀವನ ಅಂದ್ರೆ, ಸಿಟಿ ಜೀವನ ಅಂದ್ರೆ ಇದು ಒಂದು ಆರ್ಟಿಫಿಷಿಯಲ್ ಜೀವನ. ನಿಸರ್ಗದಲ್ಲಿ ಇರೋರು ಅವರೆಲ್ಲ ತಿಳ್ಕೊಂಡಿರ್ತಾರೆ ಹೇಗೆ ಎಲ್ಲ ತರಕಾರಿಗಳನ್ನು ಬೆಳೆಸೋದು, ಅದನ್ನ ಹೇಗೆ ಪೋಷಣೆ ಮಾಡೋದು, ಮತ್ತೆ ಇದನ್ನು ಏನೋ ಗೋಮಾತೆ ಸೇವೆ ಮಾಡೋದು ಪ್ರತಿ ಮನೆಯಲ್ಲೂ ಇರ್ತಾ ಇತ್ತು. ನಮ್ಗೆ ಅದಿಲ್ಲ, ನಮ್ಗೆ ನಾಯಿ ನೋಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ. ಅದ್ರಲ್ಲಿ ನಾವು ಎಕ್ಸ್ಪರ್ಟ್, ನಾವು ನಾಯಿ ನೋಡ್ಕೊಳ್ಳೋದು. ಆದ್ರೆ ಗೋಮಾತೆ ನೋಡಕ್ಕೆ ನಮ್ಗೆ ಇವಾಗ ಇವರು ಇಲ್ಲ, ಇವಾಗ 2 ದಿವಸ. ಸೊ ಹಾಗೆ ನಮ್ಗೆ ಎಮರ್ಜೆನ್ಸಿ ಸಿಚುವೇಶನ್ ಹೇಗೆ ಅವ್ರನ್ನ ರಕ್ಷಣೆ ಮಾಡೋದು, ಹೇಗೆ ಅವ್ರನ್ನ ನೋಡ್ಕೊಳ್ಳೋದು, ಸೊ ಹೀಗೆ ಬರುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅವ್ರನ್ನ ನೋಡ್ಕೊಳ್ಳೋದು ಸುಲಭ. ಗಾವೋ ಯಥಾವೈ ನಸಿದಾಮ ಎಂತಿಲ್ಲ. ಸೊ ಕೃಷ್ಣ ಹೇಳೋದು, ಅವ್ರಿಗೆ ಮೂಗಿನಲ್ಲಿ ಅವ್ರಿಗೆ ದಾರ ಹಾಕಿರ್ಬೇಕು. ಹಾಗೆ ಎಂತ ಒಂದು ಗೂಳಿ ಅದಿದ್ರು ಕೂಡ ಅದನ್ನ ಸುಲಭ, ಅದನ್ನ ಹೇಳಿದ್ರೆ ಆಯ್ತು, ಫಿನಿಶ್. ಆ ದೊಡ್ಡ ಇದು ಇರ್ಬೋದು, ಅದು ನೋಡಿದ್ರೆ ಅದನ್ನ ಭಯ ಆಗ್ಬೋದು. ನಮಗೆ ಏನಿಲ್ಲ, ಅಲ್ಲಿ ಮೂಗಿಗೆ ದಾರ ಕಟ್ಟಿ ಅದನ್ನ ಇಟ್ಕೊಂಡ್ಬಿಟ್ರೆ ಫಿನಿಶ್. ಕೃಷ್ಣನ ಕಥೆಯಲ್ಲಿ ಇದರಲ್ಲಿ ಕೃಷ್ಣ ಬುಕ್ಕಲ್ಲಿ ಇದೆ, ಸ್ಟೋರಿ ಇದೆ, ಯಾರಾದ್ರೂ ಏನೋ ಬರುತ್ತಾ ಕೃಷ್ಣ ಕಂಟ್ರೋಲ್ ಮಾಡಿದ್ದು?
ಯಾರಾದ್ರೂ ನೆನಪು ಬಂದ್ರೆ ಹೇಳ್ಬೋದು. ಎಲ್ಲಿ ಕೃಷ್ಣ ಪುಸ್ತಕ ಭಾಗವತದಲ್ಲಿ ಇದೆ, ಕೃಷ್ಣನ ಹಾಗೆ ಕಂಟ್ರೋಲ್ ಮಾಡಿದ್ದು, ಒಂದ್ ಕಡೆ ಕಂಟ್ರೋಲ್ ಮಾಡ್ತಾರೆ. ಕೃಷ್ಣ ಅಫ್ಕೋರ್ಸ್ ಡೈಲಿ ಬೃಂದಾವನ ಕರ್ಕೊಂಡು ಹೋಗ್ತಾ ಇದ್ರು, ಅದಕ್ಕೆ ಅಲ್ಲಿ ಕಂಟ್ರೋಲ್ ಮಾಡೋಕ್ ಬೇಕಾಗಿಲ್ಲ. ಅವರೆಲ್ಲರೂ ಕೂಡ ಕೃಷ್ಣನ ಆಪ್ತರು, ಕೃಷ್ಣ ನಿತ್ಯ ಭಕ್ತರು ಅವರು. ಹಾಗೆ ಅವರೆಲ್ಲರೂ ಕೂಡ ಕೃಷ್ಣ ಸೇವೆ ಮಾಡಕ್ಕೆ ಆ ರೀತಿಯ ಒಂದು ಕರುಗಳಾಗಿ ಅವರು ದೊಡ್ಡ ದೊಡ್ಡ ಗೋಮಾದಿಗಳ ಹುಟ್ಟಿ ಬಂದಷ್ಟೇ. ಅವರ ನಿತ್ಯ ಸಿದ್ಧರು. ಅವ್ರು ಬಿಟ್ಟು ಕೂಡ ಒಂದು ಸಲ ಒಂದು ಅಸುರರಲ್ಲ ಅಸುರ ರೀತಿಯಲ್ಲಿ ಬಂದ್ರು ಕೆಲವೊಮ್ಮೆ. ಸೊ ಇನ್ನೊಂದ್ಸಲ ಆಗುತ್ತೆ, ಅವಾಗ ಕೃಷ್ಣ ಕಂಟ್ರೋಲ್ ಮಾಡ್ತಾರೆ. ಹೇಗೆ ಮಾಡಿದ್ರು ಯಾರಾದ್ರೂ ಹೇಳ್ಬೋದು? ಯಾರು ನೆನಪಿದ್ಯಾ ಆ ಕತೆ? ನನಗೂ ಫುಲ್ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ಏನ್ ಕೇಳಿದ್ರು ಪ್ರಭು? ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಗಾವೋ ಯಥಾವೈ ನಸಿಧಾಮ ಅಂತ ಈ ಗೂಳಿಯನ್ನು ನಿಯಂತ್ರಿಸಲಿಕ್ಕೆ ಅದಕ್ಕೆ ಮೂಗಿನ ದಾರ ಎಲ್ಲ ಹಾಕಿರುತ್ತೆ, ಅದನ್ನ ನಾವು ಇಟ್ಕೊಳ್ಬೇಕು. ಮೂಗ್ದಾರ ಮಾತಾಜಿ. ಆ ಮೂಗ್ದಾರ ಅಲ್ಲ ಅನ್ಸುತ್ತೆ, ಆ ಟೈಮ್ ಮೂಗ್ದಾರದಲ್ಲಿ ಕಂಟ್ರೋಲ್ ಮಾಡಿದ್ದ, ಇನ್ನೊಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ದ ಕೃಷ್ಣ. ಹೇಗೋ ಕಂಟ್ರೋಲ್ ಮಾಡಿದ್ರು. ನನಗೆ ಒಂದು ಕೇಶಿನೇ ಕಂಟ್ರೋಲ್ ಮಾಡ್ತಾರೆ ಕೃಷ್ಣ. ಕೇಶಿ ತಗೋಬೇಕು. ಕೇಶಿ ಅದು ಇದು ಹಾರ್ಸ್ ಅಲ್ಲ, ಅದು ಅರಿಷ್ಟಾಸುರ. ಅರಿಷ್ಟಾಸುರನೇ ಕಂಟ್ರೋಲ್ ಮಾಡಿದ್ದು ಯಾರು? ಕೃಷ್ಣ ಪುಸ್ತಕ ಯಾರು ಓದ್ತಾ ಇದಾರೆ ಡೈಲಿ? ಕೃಷ್ಣ ಏನ್ ಮಾಡಿದ ಅರಿಷ್ಟಾಸುರನ? ತೂಕ ಆಗ್ಬಿಟ್ರ ಪ್ರಭು. ಅರಿಷ್ಟಾಸುರ ತೂಕ ಆಯ್ತಲ್ಲ, ಗಾಳಿ ಅಲ್ವಾ ಮಾತಾಜಿ ಪ್ರಭು ಅದು? ಇಲ್ಲ, ಅವರು ಇದು ದೊಡ್ಡ ಗೂಳಿ ರೂಪ. ಅರಿಷ್ಟಾಸುರ ಗೂಳಿ. ಹೇಗೆ ಕೃಷ್ಣ? ನಾನು ಮರ್ತೋಯ್ತು ನೋಡಿ. ಮೂಗುದಾರ ಮಾತಾಜಿ, ಮೂಗುದಾರ. ಅವ್ರದ್ದು ಮೂಗುದಾರ ಅಲ್ವಾ ಅಂತ ಅವ್ರು ಹೇಗೆ ಕಂಟ್ರೋಲ್ ಮಾಡಿದ್ರು ಕೃಷ್ಣ? ನನಗೆ ಓದಿ ನಾಳೆ ಹೇಳಿ ನೀವು ಕೂಡ, ಇದರ ಕ್ಲಾಸ್ ಎಂಡ್ ಅಲ್ಲಿ ಹೇಳಿ. ಇನ್ನೊಂದು ನಂಗೆ ನೆನಪಾಗ್ತಾ ಇದ್ದು, ಇದು ಕೃಷ್ಣ ಈ 6 ರಾಣಿಯರನ್ನ ಮದುವೆ ಆಗ್ತಾರೆ. 6 ತಾನೆ? ಕೃಷ್ಣ ಮ್ಯಾರೀಸ್ 5 ಕ್ವೀನ್ಸ್, 5 ರಾಣಿಯರು. ರುಕ್ಮಿಣಿ ನಂತರ ಅವ್ರ ಮದುವೆ ಆಗೋದು. ಅದ್ರಲ್ಲಿ ಒಬ್ಬರು ಯಾರು ಅವ್ರ ಮದುವೆ ಆಗ್ಬೇಕಿತ್ತು? ಸತ್ಯ ಇರ್ಬೇಕು ಮತ್ತೆ ಪ್ರಭುಜಿ, ಸತ್ಯ ಇರ್ಬೇಕು. ಸತ್ಯ. ಸೊ ಹೇಗೆ ಏನೋ ನಾನು ಮರ್ತೋಗ್ಬಿಟ್ಟಿನಿ, ಸ್ವಲ್ಪ ಹೇಳಿ. ಹೇಗೆ ಕಂಟ್ರೋಲ್ ಏಳು ಗೂಳಿಗಳನ್ನ ಕಂಟ್ರೋಲ್ ಮಾಡಿದವರಿಗೆ ತನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ತಾನೇ ಕೃಷ್ಣನ 7 ವಿಸ್ತರಣೆಗಳಾಗಿ 7 ಗೂಳಿಗಳನ್ನ ಇದ್ ಮಾಡಿದ್ದು ಪ್ರಭು. ಹೇಗೆ ಮಾಡಿದ್ದು ಕೃಷ್ಣ? ಹೇಗೆ ಕಂಟ್ರೋಲ್ ಮಾಡ್ತಾರಾಗ? ಮೂಗುದಾರದಿಂದ ಇಟ್ಕೊಂಡು ಅದನ್ನ ಅಲ್ಲ, ಹೇಗೆ ಮತ್ತೆ ಮೂಗುದಾರನ ಇಲ್ಲಾಂದ್ರೆ ಅವರು ಮೂಗುದಾರ ಇದಾರನ ಹೆಂಗೆ ಕೃಷ್ಣ ಕಂಟ್ರೋಲ್ ಮಾಡಿ ನೋಡಿ ಎಕ್ಸಾಕ್ಟ್ ಆಗಿ ನೋಡಿ. ಸೊ ಕೃಷ್ಣನಿಗೆ ಗೊತ್ತು ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ. ಇವಾಗ ನಾವು ತಿಳ್ಕೊಳ್ಬೇಕು, ಈಗ ಕಲಿತಾ ಇದ್ದೀವಿ ನಾವು ಹೇಗೆ ಇದನ್ನ ಕಂಟ್ರೋಲ್ ಮಾಡೋದು, ಹೇಗೆ ಇದು ಮಾಡೋದು ಅಂತೆಲ್ಲ ಒಂದೊಂದು ಹೆಜ್ಜೆ ನಾವು ಬೇಬಿ ಸ್ಟೆಪ್ಸ್. ಮಕ್ಕಳು ಚಿಕ್ಕ ಮಗು ಇದಕ್ಕೆ ಹಾಗೆ ನಾವು ಕಲಿತಾ ಇದ್ದೇವೆ. ಕೃಷ್ಣನಿಗೆ ಸ್ವತಃ ಎಲ್ಲ ಗೊತ್ತು. ಯಾರು ಬಂದು ಆ ಹಸುವಿನ ಕರು ನೋಡ್ಕೊಳ್ಳೋದು ಹೇಗೆ ಅಂತ ಕಲ್ಸೋದ್ ಬೇಕಿಲ್ಲ. ಸೊ ಆ 7 ಇವರನ್ನು ಕೃಷ್ಣ ಕಂಟ್ರೋಲ್ ಮಾಡ್ತಾರೆ. ಕೃಷ್ಣ ಗೊತ್ತು ಹೇಗೆ ಕಂಟ್ರೋಲ್ ಮಾಡಿ, ಎಂತ ಬಲ ಇದಿದ್ರು ಕೂಡ. ಕೃಷ್ಣನ ಇದೇ ಸೃಷ್ಟಿನ ಎಲ್ಲವೂ ಕೂಡ, ಕೃಷ್ಣನಿಗಿದೆ ಬಲ ಯಾವುದೂ ಇಲ್ಲ. ಆದ್ರೂ ಕೂಡ ಕೃಷ್ಣ ಟೆಕ್ನಿಕ್ ಉಪಯೋಗಿಸಿ ಹೀಗೆ ಮಾಡ್ತಾರೆ. ಕೃಷ್ಣ ಏನು ಅಷ್ಟು ತುಂಬಾ ಬಲ ತೋರಿಸಿ ಪ್ರದರ್ಶನ ಮಾಡೋದಂತಲ್ಲ, ಕೃಷ್ಣ ಟೆಕ್ನಿಕ್ ಅಲ್ಲಿ ಮಾಡ್ತಾರೆ. ಸೊ ಏನಿದೆ, ಸೊ ಹೀಗೆ ಕೃಷ್ಣ ಇಲ್ಲಿ ಉದಾಹರಣೆ ಕೊಡ್ತಾ ಇರೋದಂದ್ರೆ, ಇಲ್ಲಿ ಎಲ್ಲರೂ ಕೂಡ ಕೃಷ್ಣ ನಿಯಂತ್ರಣದಲ್ಲಿ. ಯಾವ ದೇವತೆ, ಬ್ರಹ್ಮನಿಂದ ಹಿಡಿದು ಶಿವನಿಂದ ಹಿಡಿದು ಕೃಷ್ಣನ ನಿಯಂತ್ರಣದಲ್ಲಿ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಧ್ರುವ ಮಹಾರಾಜ ನೀನು ಆ ಪರಮಪುರುಷ, ಆ ದೇವೋತ್ತಮ ಪರಮಪುರುಷನ ನೀನು ನೀನು ಶರಣಾಗ್ಬೇಕು. ಸೊ ಈಗ ಹೇಳ್ತಾ ಇದ್ದಾರೆ, ಶರಣಾಗೋದಂದ್ರೆ ನನ್ನ ಇಚ್ಛೆ ಏನಾದ್ರೂ ಇರ್ಬೋದು. ನನ್ನ ಇಚ್ಛೆ, ನನಗೆ ಏನೋ 1000 ಇಚ್ಛೆ ಇದೆ, ನನಗೆ ವೈಯಕ್ತಿಕ ಇಚ್ಛೆ ಇದೆ. ಯಾಕಂದ್ರೆ ನಾನು ಸ್ವಾರ್ಥಿ. ನಾವೆಲ್ಲ ಬದ್ಧ ಜೀವಿಗಳಂದ್ರೆ ನಾವೆಲ್ಲ ನಂಬರ್ 1 ಸ್ವಾರ್ಥಿಗಳು. ನತೆ ವಿದು ಸ್ವಾರ್ಥ ಗತಿ ವಿಷ್ಣು. ನಾವ್ ಈ ಬಟ್ಟೆ ಹಾಕೊಂಡ್ರು ಕೂಡ ನಮಗೆ ಒಳಗೆ ಎಲ್ಲ ಸ್ವಾರ್ಥ ಗುಣಗಳೇ ಇರುವುದು. ಜನ್ಮ ಕೋಟಿ ವರ್ಷಗಳ ಕಲ್ಮಶಗಳು ತುಂಬಿ ತುಳುಕ್ತಾ ಇದೆ ರಾಜಸ ತಾಮಸ ಗುಣದ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಧ್ರುವ ಮಹಾರಾಜರಿಗೆ ಅವರು ಸ್ವಂತ ಒಂದು ಪರ್ಸನಲ್ ಮೋಟಿವೇಶನ್ ಅವರು ಸ್ವಪ್ರೇರಿತವಾಗಿ ಅವರು ಹೀಗೆ ಮಾಡ್ತಾ ಇರೋದು. ಇದನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಸೊ ಹಾಗೆ ಭಕ್ತಿಯಲ್ಲೂ ಕೂಡ ನಾವು ಮಾಡುವಾಗ ನಮ್ಗೆ ಇಷ್ಟ ಇರುತ್ತೆ, ನಾನೇ ಮಾಡ್ಬೇಕು. ಸೊ ಇದು ನನ್ನ ಮೂಲಕನೇ ಸೇವೆ ಆಗ್ಬೇಕು, ಇವರು ನನ್ನ ಸೇವೆನೆ ಮಾಡ್ಬೇಕು, ನಾನು ಹೇಳಿದ ಸೇವೆನೆ ಮಾಡ್ಬೇಕು, ನಾನು ಹೇಳಿದಾಗೆ ಕೇಳ್ಬೇಕು. ಸೊ ಇಲ್ಲಿ ಹೇಳ್ತಾರೆ, ಇದು ನಮ್ಗೆ ಭೌತಿಕ ಬದ್ಧ ಜೀವನದ ರೋಗ ಆಯ್ತು. ಇಲ್ಲಿ ಹೇಳ್ತಾ ಇದ್ರೆ ಇದು ಸ್ವತಂತ್ರ. ನಾವು ಕೃಷ್ಣನನ್ನು ಬಿಟ್ಟು ನಾವು ಸ್ವತಂತ್ರರಾಗಿರ್ಬೇಕು. ಸ್ವತಂತ್ರರಾಗಿರ್ಬೇಕಂದ್ರೆ ಏನೋ, ನನ್ನ ಹೇಳೋ ಮಾತಿಲ್ಲ, ಹೇಳೋ ಇದು ಎಲ್ಲರೂ ಕೇಳ್ಬೇಕು, ಎಲ್ಲರೂ ನನ್ನ ಸೇವಕರಾಗ್ಬೇಕು, ಎಲ್ಲರೂ ನನ್ನ ಶಿಷ್ಯರಾಗ್ಬೇಕು, ಎಲ್ಲರೂ ನನ್ನ ದಾಸರಾಗ್ಬೇಕು. ಸೊ ಇದು ನಮ್ಮ ಭೌತಿಕ ಇದು. ಸೊ ನೋಡ್ತೀವಲ್ಲ, ಮಕ್ಕಳು ಬೆಳೀತಾ ಎಷ್ಟು ಚೆನ್ನಾಗಿರ್ತಾರೆ, ತಂದೆ ತಾಯಿ ಜೊತೆ ಎಷ್ಟು ಚೆನ್ನಾಗಿರ್ತಾರೋ. ಎಲ್ಲ ತಂದೆ ತಾಯಿನೇ ಎಲ್ಲ ಕಲ್ತ್ಕೊಳ್ತೇವೆ. ಹುಟ್ಟುತ್ತಾ ನಮ್ಗೆ ಆಹಾರ ಏನಿದೆ, ಎಲ್ಲಿ ಮಾಡ್ಬೇಕು ಏನೂ ಗೊತ್ತಿಲ್ಲ ನಮ್ಗೆ. ಚಿಕ್ಕ ಮಕ್ಕಳಿದ್ದಾಗ ಅವಾಗ ಒಂದ್ಸಲ ಕೇಳ್ತಾ ಇದ್ದಾಗ,
ನಾನು ಅನ್ಕೊಳ್ತಾ ಇದ್ದೆ, ಏನಪ್ಪ ಈ ದೊಡ್ಡವರೆಲ್ಲ ಎಷ್ಟೊಂದು ಮಾತಾಡ್ತಾರೆ, ಎಷ್ಟೊಂದು ಇದು ಮಾಡ್ತಾರೆ, ಇಷ್ಟು ಜ್ಞಾನ ಇದೆ ಇವ್ರಿಗೆಲ್ಲ, ಇದೇನು ಇದು, ನಾನು ಒಂದ್ ದಿವಸ ಹಿಂಗ್ ಆಗ್ತೀನ ನನಗೆ ಅಂತ ಅನ್ನಿಸ್ತಾ ಇತ್ತು ನನಗೆ ಚಿಕ್ಕ ಮಗುವಾಗಿ. ಯಾಕಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ದೊಡ್ಡವರಂದ್ರೆ ಅವ್ರು ಎಷ್ಟು ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನೋ ಮಾಡ್ತಾರೆ, ನಮ್ಗೆ ರಕ್ಷಣೆ ಮಾಡ್ತಾರೆ. ಸೊ ನಾವು ಚಿಕ್ಕ ಮಗುವಾಗಿದ್ದಾಗ ನಾವು ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿಸಿದ್ದೇನೆ. ಆದ್ರೆ ದೊಡ್ಡವರು ಸ್ವಲ್ಪ ಆಗಿದ ತಕ್ಷಣ ನಮ್ಗೆ ರೆಕ್ಕೆಗಳು ಬರುತ್ತೆ. ನಮ್ಗೆ ಸ್ವಲ್ಪ ನಮ್ಗೆ ಇನ್ನು ಇವತ್ತು ಜಾಸ್ತಿ ಡಿಗ್ರಿಗಳು ಇದೆ, ಇದು ಒಂದೊಂದು ಡಿಗ್ರಿಗಳಾದಷ್ಟು ನಮ್ಗೆ ಇನ್ನ ರೆಕ್ಕೆಗಳು ಸ್ವಲ್ಪ ಇದು ಮಾಡ್ಕೊಂಡ್ ಬರ್ತೇವೆ. ಆಮೇಲೆ ಯಾರು ಬೇಡ ನನಗೆ, ನನ್ನ ತಂದೆ ಬೇಡ, ನನ್ನ ತಾಯಿ ಬೇಡ, ನನ್ನ ಗುರು ಬೇಡ, ನನಗೆ ಸ್ವತಂತ್ರವಾಗುತ್ತೆ. ಹಿಂದೆ ನೋಡಿ, ಹಿಂದೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅವಾಗ ಸ್ವಲ್ಪ ಅನುಕೂಲತೆ ಇರ್ಬೋದು, ಆದ್ರೆ ಅವರು ಎಷ್ಟು ಸಹಕಾರದಿಂದ ಇರ್ತಾ ಇದ್ರು. ಹಾಗಾಗಿ ಅವ್ರಿಗೆ ಅವ್ರ ರಕ್ಷಣೆ ಇರ್ತಾ ಇತ್ತು. ಗಂಡಸರಿಗೆ ಅವ್ರಿಗೆ ಅವರ ಹಿರಿಯರು, ಹೆಂಗಸರಿಗೆ ಅವರ ಹಿರಿಯರು. ಸೊ ಅವರು ಪ್ರತ್ಯೇಕವಾಗಿ ಒಂದು ಹೊರಾಂಗಣದಲ್ಲಿ ಗಂಡಸರು, ಒಳಾಂಗಣದಲ್ಲಿ ಹೆಂಗಸರು, ಅವರ ಕರ್ತವ್ಯಗಳು ನಿರ್ದಿಷ್ಟವಾಗಿರ್ತಾ ಇತ್ತು. ಸೊ ಇದು ಜಾಯಿಂಟ್ ಫ್ಯಾಮಿಲಿ. ಹಾಗೆ ಒಂದು ಸಹಕಾರದಲ್ಲಿ ಹೇಗೆ ಇರ್ತಾ ಇತ್ತು. ಈಗ ನಾವಲ್ಲ, ಆಗಲ್ಲ, ನಾವು ಇಂಡಿಪೆಂಡೆಂಟ್, ಸ್ವತಂತ್ರರಾಗಬೇಕು ನಮ್ಗೆ. ಸೊ ಕೆಲವೊಮ್ಮೆ ಪ್ರಭುಜಿ ಹೇಳಿ ಮತ್ತೆ. ಪ್ರಭುಜಿ, ಅದು ಸತ್ಯ ಅಲ್ಲ ಮಾತಾಜಿ, ನಗ್ನಜಿತ್ ಆಕ್ಚುಲಿ ಕಸಿನ್ನೇ ಅನ್ಕೊಡ್ತೀನಲ್ಲ, ಅವರ ತಂದೆ ವಸುದೇವನ ತಂಗಿ, ಒಬ್ಬರ ತಂಗಿ, ಅವ್ರ ಮಗಳೇ ನಗ್ನಜಿತ್ ಅಂದ್ರೆ ನಗ್ನಜಿತಿ. ನಗ್ನಜಿತ್ ರಾಜ, ಅವ್ರ ಮಗಳು ನಗ್ನಜಿತಿನಾ. ಸೊ ಹೇಗೆ ಕೃಷ್ಣ ಕಂಟ್ರೋಲ್ ಮಾಡಿದ್ದು ಆ 7 ಇವರನ್ನು ನೋಡಿ, 7 ferocious bullets under the control by trying a noose around each of them, thus by winning Satya as his wife ಅಂತ ಕೂಡ noose around each of them ಅಂತೆ, ಅಂದ್ರೆ ಎಲ್ಲದಕ್ಕೂ ಮೂಗ್ದಾರ ಹಾಕ್ಬಿಟ್ಟು ಕೃಷ್ಣ ಗೊತ್ತು ಇದು ಕಂಟ್ರೋಲ್. ಸೊ ಇಲ್ಲಿ ಹೇಳ್ತಾರೆ, ಹೀಗೆ ಕೃಷ್ಣನು ತುಂಬಾ ಸುಲಭವಾಗಿ ಎಲ್ಲ ದೇವತೆಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ಸೊ ನಾವು ಚಿಕ್ಕ ಜೀವಿಗಳಿಗೆ ನಮ್ಮದೇ ದೊಡ್ಡ ದೊಡ್ಡ ಬ್ರಹ್ಮ ಶಿವ ಅವರೇ ಕೃಷ್ಣ ಮಾತನ್ನು ಕೇಳ್ತಾ ಅವರು ಅಷ್ಟು ಅಧೀನವಾಗಿ ಪ್ರತಿಯೇನು ಕೂಡ ಒಂದು ಆಕ್ಷನ್ ಕೂಡ ಅವರು ಸ್ವತಂತ್ರವಾಗಿ ಮಾಡೋದಿಲ್ಲ. ಸೊ ನಾವು ಕೂಡ ಹಾಗೆ, ನಾವು ನಮ್ಮ ಶರಣಾಗತಿ ಅಂದ್ರೆ ನಾವು ಕೃಷ್ಣನಿಗೆ ಶರಣಾಗತಿ, ಕೃಷ್ಣ ಏನು ಕೃಷ್ಣನಿಗೆ ಬೇಕು ಅದೇ ಮಾಡ್ತೇವೆ ನಾವು. ಶರಣಾಗತಿ 6 ಇದಿದೆ, ತತ್ವಗಳಿದೆ. ಶರಣಾಗತಿ ಅಂದ್ರೆ ಏನು? ಆನುಕೂಲ್ಯಸ್ಯ ಸಂಕಲ್ಪ. ಸೊ ಇದು ನನಗೆ ಭಕ್ತಿಯಲ್ಲಿ ನನಗೆ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ, ಇದು ಕೃಷ್ಣನಿಗೆ ತೃಪ್ತಿ ಆಗುತ್ತೆ, ಸೊ ನಾನು ಮಾಡ್ತೇನೆ. ಪ್ರಾತಿಕೂಲ್ಯಸ್ಯ ವರ್ಜನಂ, ನನಗೆ ಇಷ್ಟ ಇರ್ಬೋದು, ಆದ್ರೆ ಇದು ಕೃಷ್ಣನಿಗೆ ಇಷ್ಟ ಇಲ್ಲ. ಕೃಷ್ಣನ ನಿರ್ದೇಶನ ನಮ್ಗೆ ಗುರುವಿನ ಮೂಲಕ ಬರುತ್ತೆ, ಗುರುವಿನ ಪ್ರತಿನಿಧಿಗಳ ಹಿರಿಯ ಭಕ್ತರಿಂದ ಬರುತ್ತೆ. ಸೊ ನಾವು ಅದರ ಸ್ವತಂತ್ರ ಮಾಡೋದಿಲ್ಲ. ನಾನು ಏನ್ ಮಾಡಿದ್ರು ಕೂಡ ನಾನು ಅವರ ನಿರ್ದೇಶನದಲ್ಲಿ ಮಾಡ್ತೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾಡೋದಿಲ್ಲ. ನನಗೆ ಇಷ್ಟ ಇರ್ಬೋದು, ಅದನ್ನ ಮಾಡೋದಿಲ್ಲ. ಸೊ ಇದು ಶರಣಾಗತಿ ತತ್ವ. ಶರಣಾಗತಿ ಅಂದ್ರೆ ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸು. ಕೃಷ್ಣ ರಕ್ಷಣೆ ಮಾಡ್ತಾನೆ ನನಗೆ. ನಮ್ಗೆ ನಂಬಿಕೆ ಇಲ್ಲ. ನಮ್ಗೆ ಇಲ್ಲ ನಾನೇ ಏನಾದ್ರು ಮಾಡ್ಬೇಕು, ನಾನೇ ಏನಾದ್ರು ನನ್ನ ಬುದ್ಧಿ, ನನ್ನ ಇದನ್ನ ಅರ್ಥ ಮಾಡ್ಕೊಂಡು ನಾನು ಮಾಡ್ಬೇಕು. ಇಲ್ಲ, ಕೃಷ್ಣ ರಕ್ಷಕ. ಸೊ ರಕ್ಷಿಷ್ಯತಿ ಇತಿ ವಿಶ್ವಾಸು. ಮತ್ತೆ ಕೃಷ್ಣ ಪಾಲಕ ಅಷ್ಟೇ. ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದಾನೆ, ಕೃಷ್ಣ ನನ್ನನ್ನು ಸಲಹುತ್ತಿದ್ದಾನೆ. ಏನಾಗುತ್ತೆ, ಹೇಗಾಗುತ್ತೆ ಮುಂದೆ ಪ್ರಶ್ನೆ ನಮಗೆ ಯಾವಾಗ್ಲೂ. ನಮ್ಗೆ ಯಾರು ನಾನು ಕೃಷ್ಣ ಶರಣಾಗತಿ ಆಗ್ಬಿಟ್ರೆ ಕೃಷ್ಣ ನಾನು ನೋಡ್ಕೊಳ್ತಾನ ನನ್ನ, ಸೊ ನಾನು ಏನಾಗ್ತೀನಿ? ನಾನು ಇಲ್ಲ, ಕೃಷ್ಣ ರಕ್ಷಣೆ ಮಾಡ್ತಾನೆ, ಕೃಷ್ಣ ಪಾಲನೆ ಮಾಡ್ತಾ ಇದ್ದಾನೆ. ಎಲ್ಲ ಸಮಸ್ತ ಅನಂತ ಕೋಟಿ ಜೀವಿಗಳು, ಸಮಸ್ತ ಅನಂತ ಕೋಟಿ ಬ್ರಹ್ಮಾಂಡಗಳು ಕೃಷ್ಣನ ಸಲಹುತ್ತಿದ್ದಾನೆ, ಕೃಷ್ಣ ಪಾಲಿಸುತ್ತಿದ್ದಾನೆ. ನಿತ್ಯಾನಾಂ ಚೇತನಾನ ಏಕೋ ಯೋಭವನ ಬಿರ್ದಾತಿ ಕಾಮ. ಸೊ ಕೃಷ್ಣ ಆಗ್ಲೇ ನೋಡ್ಕೊಳ್ತಾ ಇದ್ದಾನೆ. ಸೊ ನಾನು ಶರಣಾಗತಿ ಆದ್ರೆ ಕೃಷ್ಣ ನೋಡ್ಕೊಳ್ಳೋದಿಲ್ವ ನನ್ನನ್ನ? ಸೊ ಕೃಷ್ಣ ನೋಡ್ಕೊಳ್ತಾನೆ. ಅನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಗೋಪ್ತೃತ್ವೇ ವರ್ಣಂ ತಥಾ. ಸೊ ಕೃಷ್ಣ ನನ್ನನ್ನ ರಕ್ಷಣೆ ಮಾಡ್ತಾನೆ. ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ. ಆತ್ಮನಿಕ್ಷೇಪ ಕಾರ್ಪಣ್ಯ. ಸೊ ನಾವು ಮತ್ತೆ ಕೃಷ್ಣನಿಗೆ ಆ ಭಾವನೆ ನಾವು ಬೆಳೆಸ್ಕೊಳ್ಳೋಕೆ ನಾವು ತುಂಬಾ ಒಂದು ನಮ್ರವಾಗಿರ್ಬೇಕು. ಕಾರ್ಪಣ್ಯ. ನಾವು ನಮ್ಮಲ್ಲಿ ಒಂದು ಅಹಂಕಾರ ಇದ್ರೆ, ನಮ್ಮಲ್ಲಿ ಫಾಲ್ಸ್ ಈಗೋ, ಮೊನ್ನೆ ನಾನು ಹೇಳ್ತಾ ಇದ್ರು, ಕೃಷ್ಣನಿಗೆ ಆ ಅಹಂಕಾರ ಇಲ್ಲ, ನಾನು ಅನ್ನೋದು ಕೃಷ್ಣನಿಗಿಲ್ಲ. ಸೊ ನಮಗೆ ಅದಿದೆ. ಪಾಪರ್ ಇಸ್ ಪ್ರೌಡ್ ಆಫ್ ಇಸ್ ಪೆನ್ನಿ ಅಂತ ಹೇಳ್ತಾರೆ. ಒಬ್ಬ ಯಾರು ಏನೂ ಇಲ್ಲ, ಏನೊಬ್ಬ ಪಾಪರ್, 1 ಕಾಸು ಇಲ್ಲ, 4 ಕಾಸೆ ಇರೋದು ಆ ವ್ಯಕ್ತಿಗೆ. ಆದ್ರೆ ಆ 4 ಕಾಸು ಕೂಡ ಅವನಿಗೆ ಒಂದು ಹೆಮ್ಮೆ, ನನ್ನ 4 ಕಾಸು ಇದೆ ಅಂತ. ಸೊ ಹಾಗೆ ನಾವೆಲ್ಲರೂ ಹಾಗೆ ಭೌತಿಕ ಜಗತ್ತಂದ್ರೆ ನಾವು ಏನ್ ಪಡೆದಿದ್ದೇವೆ, ಏನು ಬುದ್ಧಿ, ಏನು ಜ್ಞಾನ, ಏನು ಶಕ್ತಿ, ಏನು ನಮ್ಮ ಅದು ನಾವು ಅದರಿಂದ ನಾವು ಅಹಂಕಾರಿತ, ಗರ್ವಿತರು. ಹೀಗೆ ಇದನ್ನು ನಾವು ನಮ್ರವಾಗ್ಬೇಕು. ನಾವು ನಮ್ಮ ಇದು ಆಧ್ಯಾತ್ಮಿಕ ಜೀವನ ಅಂದ್ರೆ ನಮ್ರತೆಯನ್ನು ಪಡಿಬೇಕು. ಸೊ ಇದು ಮತ್ತೆ ಸಂಪೂರ್ಣವಾಗಿ ನಾವು ಕೃಷ್ಣನನ್ನು
ಆತ್ಮನಿಕ್ಷೇಪ ಕಾರ್ಪಣ್ಯ. ಸೊ ಭಗವಂತನ ಸಂಪೂರ್ಣ ಅಳವಡಿಸೋದು. ಸೊ ಎನಿವೆ, ಸೊ ಈ ಶರಣಾಗತಿಯನ್ನು ಇವ್ರು ಹೇಳ್ತಾ ಇದ್ದಾರೆ. ಸೊ ಅವನಿಗೆ ಶರಣಾಗು. ನೀನು ಶರಣಾಗತಿಯಿಂದ ಹೊರಗೆ ಬರೋ ತರ ಕಾಣುತ್ತೆ. ನೀನು ಶರಣಾದ ಆತ್ಮ ಧ್ರುವ. ಆದ್ರೆ ಈಗ ನೋಡಿದ್ರೆ ನೀನು ಏನ್ ಮಾಡ್ತಾ ಇದೀಯ? ನೀನು ಕೃಷ್ಣನಿಗೆ ತೃಪ್ತಿ ಆಗುತ್ತಾ? ಕೃಷ್ಣನಿಗೆ ಸಂತೋಷ ಆಗುತ್ತಾ ಇದನ್ನ ನೀನ್ ಮಾಡ್ತಾ ಇರೋದು? ಅವ್ರನ್ನ ನಾಶ ಮಾಡ್ಬಿಡೋದು ಅವ್ರನ್ನ. ಓಕೆ, ಏನೋ ತಪ್ಪಾಯ್ತು ಅವ್ರದ್ದು, ನೀನು ಒಂದು ಸ್ವಲ್ಪ ನೀನು ಕ್ರಮ ತಗೊಂಡೆ, ಯಾರು ಮಾಡಿದ್ರು ಅವ್ರನ್ನ ಕೊಂದೆ, ಈಗ ಅವ್ರು ಮಾಡಿದ್ದಕ್ಕೆ ಆಗೈತೆ ಎಲ್ಲರನ್ನೂ ಕೊಂದ್ಬಿಡೋದ ನೀನು? ಇದು ಕೃಷ್ಣ ಇಚ್ಛೆ ಅಲ್ಲ. ಸೊ ಕೃಷ್ಣ ಇಚ್ಛೆಯನ್ನ ಕೃಷ್ಣನಿಗೆ ಮತ್ತೆ ಶರಣಾಗು. ನಿನ್ನ ಒಂದು ವೈಯಕ್ತಿಕ ನಿನ್ನ ಇಚ್ಛೆ ಏನಿದೆ ಅದನ್ನು ಬಿಡು. ಸೊ ಇದು ಬಹಳ ಮುಖ್ಯವಾದದ್ದು. ನಮಗೆ ನಮ್ಮ ಪರ್ಸನಲ್ ಮೋಟಿವೇಶನ್ ಇದು ಇರಬಾರದು ಅಂತ ನಮಗೆ ಪಾಠ. ಸ್ವಯಂಭೂಮನು ಧ್ರುವ ಮಹಾರಾಜರ ಇದರಿಂದ ನಾವು ಭಕ್ತಿ ಮಾಡ್ತಾ ಇದ್ರು, ನಾವು ಶರಣಾಗತಿ ಆಗಿದ್ದೀನಿ ಅಂತ ನಾವು ಅನ್ಕೊಂಡು ಆಗಿಲ್ಲ, ನಾವು ಇನ್ನ ತುಂಬಾ ದೂರ ಇದ್ದೇವೆ. ಶುರು ಮಾಡಿದ್ದೇವೇನೋ ಅಷ್ಟೇ ಶುರು ಮಾಡಿದ್ದೇವೆ ನಾವು. ಪ್ರಭುಪಾದರು ಕೂಡ ಬಹಳ ಚೆನ್ನಾಗಿ ದೀಕ್ಷೆ ಅಂತ ಹೇಳಿದ್ರೆ, ನಾವು ದೀಕ್ಷೆ ಅನ್ಸುತ್ತೆ ನಮ್ಗೆ, ದೀಕ್ಷೆ ಆದ್ರೆ ಏನೋ ಮ್ಯಾಜಿಕ್ ಆಗೋಯ್ತು, ನಮ್ಗೆ ಆಗೋಯ್ತು ಅಂತ, ಜೀವನ ಸಫಲ ಆಗೋಯ್ತು. ಇಲ್ಲ, ಶಿಲ ಪ್ರಭುಪಾದ ಹೇಳೋದು ದೀಕ್ಷೆ, ಇಂಗ್ಲಿಷ್ ನಲ್ಲಿ ಹೇಳಿದ್ರು ಇನಿಸಿಯೇಷನ್ ಅಂತ ಹೇಳೋದು. ಇನಿಸಿಯೇಷನ್ ಅಂದ್ರೆ ಅದು ಶುರು. ಅಡ್ಮಿಷನ್ ಮಾಡಿದ್ವಿ ನಾವು ಯಾವ್ದೋ ಒಂದು ಮಕ್ಕಳಿಗೆ ಸ್ಕೂಲು ಕಾಲೇಜ್ಗೆ ಅಡ್ಮಿಷನ್ ಆಗಿದೆ ಅಷ್ಟೇ. ಫಸ್ಟ್ ವರ್ಷದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಹೋದ್ರೆ ಎಲ್ಲ ಬಿಳಿ ಬಟ್ಟೆ ಹಾಕೊಂಡು ಅವ್ರು ತಿರುಗ್ತಾ ಇರ್ತಾರೆ, ದೊಡ್ಡ ಡಾಕ್ಟರ್ ಆಗಿ ಸ್ಟೆಥೋಸ್ಕೋಪ್ ಆಗಿ ತಿರುಗ್ತಾ ಇರ್ತಾರೆ ಅವ್ರು. 2 ದಿವಸ ಆಮೇಲೆ 2 ದಿವಸ ಅಂದ್ರೆ ಅವ್ರಿಗೆ ಇದ್ಯಾಕಪ್ಪ ಈ ಬಟ್ಟೆ ತೆಗಿತಾರೆ. ಇಲ್ಲ ಅಂದ್ರೆ ಹಾಗೆ ಹಾಕೊಂಡು ಆಕ್ಚುಲಿ ಅಡ್ಮಿಷನ್ ಆಗಿದೆ ಅಷ್ಟೇ. ಇನ್ನ ಇದೆ ಎಷ್ಟು 6 ವರ್ಷ MBBS, ಇನ್ನ 2 ವರ್ಷ MD, 3 ವರ್ಷನೋ, ಇನ್ನ 2 ವರ್ಷ BM. ನಿಜವಾಗಿ ಇವಾಗ ಮಾಡಿದ್ರೆ 10-12 ವರ್ಷ ಓದ್ತೀವಿ ಭೌತಿಕ ಇದ್ರಲ್ಲಿ. ಆದ್ರೆ ಆಗ ನಮ್ಗೆ ಭಾವನೆ ಹೇಗಿರುತ್ತೆ, ಅವ್ರು ದೊಡ್ಡ ಡಾಕ್ಟರ್ ಆಗ್ಬಿಟ್ಟ. ಸೊ ಅದೇ ತರ ಭಕ್ತಿಯನ್ನು ನಾವು ಈಗ ಎಷ್ಟು ಶುರು ಮಾಡಿದ್ದೇವೆ, ಈಗ ಚಿಕ್ಕ ಅಡುಗಳು ಇಟ್ಟಿದ್ದೇವೆ. ಮೊದಲ ದೀಕ್ಷೆ, ಮತ್ತೆ 2ನೇ ಬ್ರಾಹ್ಮಣ ದೀಕ್ಷೆ. ಸೊ ಈಗ ಎಲ್ಲ ಒಂದೊಂದು ಪ್ರತಿಯೊಂದು ಕೂಡ ಹೆಜ್ಜೆ ಶುರು ಅಷ್ಟೇ. ಇನ್ನ ನಾವು ಪರಿಪೂರ್ಣತೆ ಪಡೆದ್ವಿ ಅಂತಲ್ಲ. ಪ್ರಭುಪಾದ ಹೇಳ್ತಾರೆ, ನಾನು ಬ್ರಾಹ್ಮಣ ದೀಕ್ಷೆ ಕೊಟ್ಬಿಟ್ಟೇನೆ ಅಂದ್ರೆ ನೀವು ಬ್ರಾಹ್ಮಣ ಆಗ್ಬಿಟ್ರಲ್ಲ. ನೀವು ಬ್ರಾಹ್ಮಣ ಅಥವಾ ಪಡಿಲಿಕ್ಕೆ ನಿಮ್ಗೆ ಒಂದು ಅನುಕೂಲತೆ ಮಾಡ್ತಾ ಇಲ್ಲ ನಾನು. ಹಾಗೆ ಮಾಡಿ ನಿಮ್ಗೆ ಭಗವಂತನ ಪೂಜೆ ಮಾಡೋ ಇದು ತುಂಬಾ ಒಂದು ಮುಖ್ಯ. ಇದು ಕೂಡ ಇಸ್ಲಾಂ ನಲ್ಲಿ ಪೂಜೆ ಮಾಡ್ಬೇಕು, ಭಗವಂತನ ಮೂರ್ತಿ ಸೇವೆ ಮಾಡ್ಬೇಕು. ನಾವು ಕರೆದಾಗ ಇಲ್ಲ ನಾನು ರೆಡಿ ಇಲ್ಲ, ನನಗೆ ಆಗಲ್ಲ, ಅವರೇ ಮಾಡ್ತಾರೆ. ಸೊ ಅವ್ರ ಜವಾಬ್ದಾರಿ. ನಮಗೆ ಈ ರೀತಿ ನಮ್ಮದೇ ಸ್ವತಂತ್ರ ನಾವು ಇಟ್ಕೊಳ್ಳೋದು ಇಲ್ಲ. ಪ್ರತಿಯೊಂದಕ್ಕೂ ಭಕ್ತಿ ಅಂದ್ರೆ ನಾವು ಶರಣಾಗತ ಆತ್ಮ ಅಂದ್ರೆ ನಾವು ಕೃಷ್ಣನ ನಿರ್ದೇಶನವನ್ನು ಸತತವಾಗಿ ಪಾಲನೆ ಮಾಡ್ಬೇಕು. ಕ್ಷಣಕ್ಕೆ ನಾವು ಪಾಲನೆ ಮಾಡ್ಬೇಕು. ಮತ್ತೆ ಭಕ್ತರ ಆಶ್ರಯದಲ್ಲಿ ಪಾಲನೆ ಮಾಡ್ಬೇಕು. ಆಕ್ಚುಲಿ ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭು, ಈ ಶರಣಾಗತಿ ತತ್ವ ಏನಿದೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಅಲ್ಲಿ ಆ ಪರಂಪರೆಯಲ್ಲಿ ಇದು ತುಂಬಾ ಒಂದು ಮಹತ್ವ ಇದೆ. ಇವರ ಶ್ರೀ ಸಂಪ್ರದಾಯದಲ್ಲಿ ರಾಮಾನುಚಾರ್ಯರು ಇದನ್ನು ಭಕ್ತರ ಸೇವೆ ಮಾಡೋದು. ಶರಣಾಗತಿ ಅಂದ್ರೆ ಭಕ್ತರ ಸೇವೆ, ಭಕ್ತರ ಇದಾಗಿ ನಾವು ಮಾಡೋದು. ಇದು ನಮಗೆ ಪ್ರಾಪ್ತಿ ಆಗಿದೆ ಶರಣಾಗತಿ. ಅದನ್ನು ತುಂಬಾ ಒತ್ತಿಟ್ಟು ಇಡ್ತಾರೆ. ಅದನ್ನೇ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ನಮಗೆ ಅಲ್ಲಿಂದ ಅಚಿಂತ್ಯ ಭೇದ ತತ್ವದಲ್ಲಿ ಈ ಬೇರೆ ಬೇರೆ ಆಚಾರ್ಯರು ಹಿಂದೆ ಯಾರು ಸಂಸ್ಥಾಪಕ ಆಚಾರ್ಯರು ಇದ್ರು, ನಿಂಬಾಕಾಚಾರ್ಯ, 2 ತತ್ವಗಳನ್ನು ತಗೊಳ್ತಾರೆ. ಶ್ರೀ ಸಂಪ್ರದಾಯದಿಂದ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದು ಆಲ್ರೆಡಿ ಇದು ಅಭ್ಯಾಸದಲ್ಲಿದೆ. ಈ ಸಂಪ್ರದಾಯದಲ್ಲಿ ಈ ರೀತಿ ಭಕ್ತರ ಸೇವೆ ಮಾಡೋದು, ಈ ಶರಣಾಗತಿ ಭಗವಂತನ ಇದಕ್ಕೆ ಅಷ್ಟು ಇದಾಗಿರೋದು. ಸೊ ಅದನ್ನು ಅವರು ಅಲ್ಲಿಂದ ತಗೊಂಡ್ರು ಅಂತ ಹೇಳಿದ್ದಾರೆ. ಸೊ ಶರಣಾಗತಿ ತುಂಬಾ ಮುಖ್ಯ. ಅದು ಶರಣಾಗತಿ. ಸೊ ನಾವು ಶರಣಾಗತರಾಗಿ ಮುಂದುವರಿಬೇಕು. ಆ ಪಥದಲ್ಲಿ ಆರಂಭಿಸಿದ್ದೇವೆ, ಅದನ್ನು ನಾವು ಮುಂದುವರಿಬೇಕು. ಸೊ ಮುಂದುವರೆದ್ರೆ ಹೇಳ್ತಾರೆ, ನಮಗೆ ಅವಾಗ ಮುಂದುವರಿದ್ರೆ ನಾವು ಇದರಲ್ಲಿ ನಮಗೆ ಮತ್ತೆ ಈ ಭೌತಿಕ ದೇಹವನ್ನು ನಾವು ಸ್ವೀಕರಿಸುವಾಗಿಲ್ಲ. ಇಲ್ಲ ಅಂದ್ರೆ ಮತ್ತೆ ಭೌತಿಕ ದೇಹ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಇನ್ನೊಂದು ಉದಾಹರಣೆ ನನ್ಗೆ ಬಂದಿದ್ದು, ನಾವು ಯಾವಾಗಲೂ ನೆನ್ನೆ ಮೊನ್ನೆ ಕೂಡ ಕೇಳ್ತಾ ಇದ್ದು, ಮಾರ್ಜಾಲ ನ್ಯಾಯ ಅಂತ ಹೇಳ್ತಾ ಇದ್ರು. ಇದ್ರೆ ಪ್ರಭುಜಿ ಅವರೆಲ್ಲ ಹೇಳ್ತಾ ಇದ್ರು, ಏನದು, ಆ ಬೆಕ್ಕು ಇಟ್ಕೊಳ್ಳುತ್ತೆ, ತನ್ನ ಮಗುವನ್ನು ಇಟ್ಕೊಳ್ಳುತ್ತೆ, ಮತ್ತೆ ತನ್ನ ಆಹಾರವಾದ ಏನದು ಮೌಸ್ ಇಟ್ಕೊಳ್ಳುತ್ತೆ ಬೆಕ್ಕು. ಸೊ 2 ಕೂಡ ಅದಕ್ಕೆ ಬಾಯಲ್ಲೇ ಹಿಡಿಯೋದು. ಹಾಗೆ ಭಗವಂತನ ಕೃಷ್ಣ ಮೃತ್ಯು ಸಮಯಕ್ಕೆ ಬರ್ತಾನೆ. ಅವನು ಗೊತ್ತಿಲ್ಲ ಯಾವಾಗ ಬರ್ತಾನೆ, ನನಗೇನೋ ಗ್ಯಾರಂಟಿ ಇಲ್ಲ. ನನಗಿನ್ನ 30 ವರ್ಷ ಇದೆ, ನನಗೆ 50 ವರ್ಷ ಇದೆ, ಇಲ್ಲ 2 ವರ್ಷ ಇದೆ, ಏನು ಗೊತ್ತಿಲ್ಲ ನನಗೆ. ಯಾವ ಕ್ಷಣ ಆದ್ರೂ ಕೃಷ್ಣ ಬರ್ಬೋದು. ಆದ್ರೆ ಆಗ ಬಂದಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಿದ್ರೆ ನಾವು ಇಲಿಯಾಗಿ ನಾವು ದೇಹ ಬಿಡ್ತೀವೋ, ಇಲ್ಲ ಅಂದ್ರೆ ನಾವು ಬೆಕ್ಕು ಮರಿಯಾಗಿ ದೇಹ ಬಿಡ್ತೀವೋ ಗೊತ್ತಿಲ್ಲ. ಈಗಂತೂ ಬಂದ್ರೆ ಕೃಷ್ಣ ನಾನು ಇಲಿನೇ, ನಾನು ಅಯ್ಯೋ ಕೃಷ್ಣ ನಾನು ರೆಡಿ ಇಲ್ಲ, ನಾನು ಏನು ರೆಡಿ ಇಲ್ಲ. ನಾನು ಎಕ್ಸಾಮ್ ಸಡನ್ ಆಗಿ ಟೆಸ್ಟ್ ಕೊಡ್ತಾರೆ, ಪರೀಕ್ಷೆ ಶಾಲೆಯಲ್ಲಿ. ಇಲ್ಲ ಆದ್ರೆ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಯಾಕಪ್ಪ ಬಂತು, ಭಯ ಆಗುತ್ತೆ. ನಮ್ಗೆ ತುಂಬಾ ಭಯ ಆಗುತ್ತೆ. ತುಂಬಾ ಡವ ನಮ್ಮ ಹಾರ್ಟ್ ರೇಟ್ 120-140 ಹೋಗ್ಬಿಡುತ್ತೆ. ಬ್ಲಡ್ ಪ್ರೆಷರ್ ತುಂಬಾ ಮೇಲೆ ಹೋಗ್ಬಿಡುತ್ತೆ. ಸೊ ಇದೇ ರೀತಿಯಲ್ಲಿ ಮೃತ್ಯು ಸಮಯ ನಮ್ಗೆ ಬಂದ್ರೆ
ನಮಗೆ ತಡಿಲಿಕ್ಕಾಗಲ್ಲ. ಇನ್ನ ನಾವು ಇಲಿಗಳಾಗೆ ಇದ್ದೇವೆ ನಾವು ಈಗ. ಯಾವಾಗ ನಾವು ಬೆಕ್ಕು ಮರಿಯಾಗಿ ನಾವು ಹೇಗೆ ಏನೊಂದು ನಿಶ್ಚಿಂತೆಯಾಗಿ ಕೃಷ್ಣ ಪರಮ ಪುರುಷ ನನ್ನನ್ನು ರಕ್ಷಿಸುತ್ತಿದ್ದೀಯೇ, ನಿನಗೆ ವಂದನೆಗಳು, ನೀನು ನನಗೆ ಅವಕಾಶ ಕೊಟ್ಟೆ, ನೀನು ಭಾಗ್ಯ ಕೊಟ್ಟೆ, ನನಗೆ ಇದು ದೊಡ್ಡ ಇದು ಇಲ್ಲ, ಅರ್ಹತೆಗಳಿಲ್ಲ ನನಗೆ. ನನ್ನನ್ನೇ ಅನ್ವೇಷಿಸಿದ್ರೆ ನಾನು ಅಷ್ಟು ಪಾಪಿ, ಅಷ್ಟು ದೊಡ್ಡ ಅಪರಾಧಿ, ಅಷ್ಟು ಎಲ್ಲ ಏನು ಹೇಳ್ತೇವೆ ಕೆಟ್ಟ ಇದಿದೆ, ಅದೆಲ್ಲವೂ ನನ್ನ ಇದು ವ್ಯಕ್ತಿತ್ವದಲ್ಲಿದೆ. ಆದರೂ ನನಗೆ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಪಟ್ಟೆ. ನಾನು ಭಗವಂತನೇ, ನೀನು ನನ್ನನ್ನು ಸ್ವೀಕರಿಸು. ಹರೇ ಕೃಷ್ಣ. ಸೊ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಪ್ರಶ್ನೆ ಇದ್ರೆ ಯಾರಿಗಾದ್ರು ಏನಾದ್ರು ಇವತ್ತಿನ ವಿಷಯವಾಗಿ, ಪರ್ಟಿಕ್ಯುಲರ್ ಇವತ್ತಿನ ವಿಷಯವಾಗಿ ಒಳ್ಳೆಯದಾಗಿ ಸರೆಂಡರ್ ಕೃಷ್ಣನಿಗೆ ಸರೆಂಡರ್ ಆಗ್ಬೇಕು. ಮತ್ತೆ ಯಾಕೆ ದೇವತೆಗಳು ಕೊನೆಗೆ ಪ್ರಭುಪಾದ ಭಾವದ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ಮತ್ತೆ ಯಾಕೆ ಎಲ್ಲವೂ ಕೂಡ ಕೃಷ್ಣ ಇದರಲ್ಲೇ ಆಗ್ತಾ ಇದೆ, ಆದರೂ ಯಾಕೆ ನಾವು ಈ ರೀತಿ ಕೃಷ್ಣನ ರಕ್ಷಕ, ಕೃಷ್ಣನ ಸಲಹುವನು, ಇದೆಲ್ಲವೂ ಸರ್ವಸ್ವ ಕೃಷ್ಣನೇ, ಆದ್ರೆ ಯಾಕೆ ಜನರು ಬೇರೆ ದೇವತೆ ಹತ್ರ ಹೋಗ್ತಾ ಇದ್ದಾರೆ? ಧ್ರುವ ಮಹಾರಾಜನಿಗೆ ಉಪದೇಶಿಸಲಾಯಿತು ಏನಿದು, ಅವನು ಭಕ್ತರಿಗೆ ಅಮೃತತ್ವ, ಅವನು ಕಾರಣಗಳಿಗೆಲ್ಲ ಕಾರಣನಾಗಿರುವುದರಿಂದ ಅವನೇ ಎಲ್ಲರ ಅಂತಿಮ ಗುರಿ. ವೈಯಕ್ತಿಕವಾದ ಯಾವ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ ಎಲ್ಲ ವಿಧದಲ್ಲಿ ಭಗವಂತನಿಗೆ ಶರಣಾಗತನಾಗಬೇಕೆಂದು ಧ್ರುವ ಮಹಾರಾಜನಿಗೆ ಉಪದೇಶಿಸಲಾಯಿತು. ದೇವತೆಗಳನ್ನು ಪೂಜಿಸುವುದಕ್ಕೆ ಏತಕ್ಕಾಗಿ ಎಂಬ ವಾದವನ್ನು ಯಾರಾದ್ರೂ ಮುಂದಿಡಬಹುದು. ಮತ್ತೆ ಯಾಕೆ ಸುಮ್ಮನೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ? ಈಗ ನನಗೆ ಬಿಸಿ ಬರ್ತಾ ಇದ್ದೇವೆ, ಈ ವ್ರತ ಬರ್ತಾ ಇದೆ, ಈ ಗಣೇಶ ಹಬ್ಬ ಬರ್ತಾ ಇದೆ, ಏನಾದ್ರು ಶಿವದ ಇದು ಬರ್ತಾ ಇದೆ, ನಾನು ಅಲ್ಲಿ ನಾವು ಕೃಷ್ಣ ಸೇವೆ ಕರಿತೀವಿ ಫೋನ್ ಮಾಡಿ, ಮತ್ತಾಜಿ ಬನ್ನಿ ಇದೇ ಸೇವೆ ಇದೆ, ಇಲ್ಲ ನಂಗೆ ಟೈಮ್ ಇಲ್ಲ, ನನಗೆ ಅಲ್ಲಿ ಯಾವ ಬರ್ತಾ ಇದ್ದಾರೆ ನಮ್ಮ ಇವರು. ಸೊ ಇದು ನಾವು ದೇವತೆಗಳ ಪೂಜೆ ಮಾಡೋದು ಏತಕ್ಕಾಗಿ ಎಂಬ ವಾದವನ್ನು ಯಾರಾದ್ರೂ ಮುಂದಿಡಬಹುದು. ಕಡಿಮೆ ಬುದ್ಧಿಶಾಲಿಗಳಾದ ಜನರು ದೇವತೆಗಳು ಪೂಜಿಸುತ್ತಾರೆ. ಭಗವದ್ಗೀತೆ ಕೃಷ್ಣ ಹೇಳಿರೋ ಸ್ಪಷ್ಟವಾಗಿದೆ. ಸೊ ನಾವು ತಿಳ್ಕೊಂಡಿದ್ದೀವಿ, ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡ್ತಾ ಜನರು ನಾವು ಡೆಫಿನೆಟ್ಲಿ ನಾವು ಅವ್ರನ್ನ ಇದು ಮಾಡೋದಂತಲ್ಲ, ಆ ದೇವತೆಗಳನ್ನ ನಾವು ಅಷ್ಟು ನಾವು ಗೌರವಿಸ್ತೇವೆ. ಅವರು ಕೃಷ್ಣನಿಗೆ ಅಷ್ಟು ಅದ್ಭುತವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಆಶ್ರಯ, ಅವರ ಆಶೀರ್ವಾದನ ನಾವು ಬೇಡ್ತೇವೆ. ಆದರೆ ನಮಗೆ ಕೃಷ್ಣನ ಸೇವೆ, ಕೃಷ್ಣನ ಶರಣಾಗತಿ ನಮಗೆ ಬಹಳ ಮುಖ್ಯ. ಸುಶೀಲ ಪ್ರಭುಪಾದರು ಆಚಾರ್ಯರು, ಸಂಸ್ಥಾಪಕಾಚಾರ್ಯರು ನಮಗೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ. ಅವರ ಕಾಲ್ನಡಿಗೆಯಲ್ಲಿರುವ ಅವರ ಶಿಷ್ಯರು, ಅವರ ಶಿಷ್ಯರು, ಇವರು ಅವರ ಭಕ್ತರು, ಅವರ ಹೆಜ್ಜೆಯನ್ನು ನಾವು ಭಕ್ತಿಯನ್ನು ಮಾಡಬೇಕು. ಸೊ ಕಡಿಮೆ ಬುದ್ಧಿಶಾಲಿಗಳಾದ ಜನರು ದೇವತೆಗಳು ಪೂಜಿಸುತ್ತಾರೆ ಎಂದು ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ದೇವತೆಗಳು ಕೂಡ ಯಜ್ಞಗಳನ್ನು ಸ್ವೀಕರಿಸುವ ದೇವೋತ್ತಮ ಪರಮಪುರುಷನ ಪರಮ ತೃಪ್ತಿಗಾಗಿಯೇ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ